ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಉಡುಪಿ ಮಜೂರು ದೊಡ್ಡಮನೆ ಕುಟುಂಬಸ್ಥರ ಮೂಲಸ್ಥಾನದಲ್ಲಿ ಏಪ್ರಿಲ್ 29ರಿಂದ ಮೇ 1 ಮತ್ತು ಮೇ 2ರಂದು 6ನೇ ವಾರ್ಷಿಕ ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಮೂಲ ದೈವ ದೇವರುಗಳ ಸೇವಾ ಕಾರ್ಯ ಹಾಗೂ ನಾಗಬ್ರಹ್ಮ ಮಂಡಲೋತ್ಸವ ನಡೆಯಿತು. ಯರ್ಮಾಳ್ ಗಣಪತಿ ಭಟ್ ಮತ್ತು ವೇದಮೂರ್ತಿ ಯರ್ಮಾಳ್ ಗುರುರಾಜ ಭಟ್ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಜರುಗಿ ವೇದಮೂರ್ತಿ ಕಕ್ಕುಂಜೆ ನಾಗಾನಂದ ವಾಸುದೇವಾಚಾರ್ಯರು ನಾಗಪಾತ್ರಿಯಾಗಿ, ಮುದ್ದೂರು ಕೃಷ್ಣಪ್ರಸಾದ ವೈದ್ಯ ಮತ್ತು ಬಳಗ ವೈದ್ಯರಾಗಿ ಹಾಗೂ ನಟರಾಜ ವೈದ್ಯ ಹಾಗೂ ಬಾಲಕೃಷ್ಣ ವೈದ್ಯ ನಾಗಕನ್ನಿಕೆಯರಾಗಿ ಸೇವೆ ನೀಡಿದರು. ಏಪ್ರಿಲ್ 29ರಂದು ಗಣಹೋಮ, ತೋರಣ ಮುಹೂರ್ತ, ಉಗ್ರಾಣ ಮುಹೂರ್ತದೊಂದಿಗೆ ವಾರ್ಷಿಕ ಮಹಾಸಭೆ ನಡೆಯಿತು. ಮಜೂರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಿಂದ ಹೊರೆ ಕಾಣಿಕೆ ಮೆರವಣಿಗೆ ದೊಡ್ಡಮನೆ ಕುಟುಂಬಸ್ಥರ ಮೂಲಸ್ಥಾನಕ್ಕೆ ಹೊರಟ ನಂತರ ಸಪ್ತಶುದ್ಧಿ, ಪ್ರಸಾದ ಶುದ್ಧಿ, ವಾಸ್ತುಹೋಮ, ವಾಸ್ತುಪೂಜೆ, ಬಲಿ ನಡೆಯಿತು. ಮೇ 1ರಂದು ಬುಧವಾರ ಪುಣ್ಯಾಹ ಪವಮಾನ ಹೋಮ, ತಿಲಾಹೋಮ, ಕೂಷ್ಮಾಂಡ ಹೋಮ, ಪ್ರಧಾನ ಹೋಮ, ನಾಗಬ್ರಹ್ಮಾದಿ ಪರಿವಾರ ದೇವತೆಗಳ ಕಲಶಾಧಿವಾಸ, ಆಶ್ಲೇಷ ಬಲಿ, ದುರ್ಗಾ ಹೋಮ, ಪಂಚಾಮೃತ ಅಭಿಷೇಕ, ಕಲಶಾಭಿಷೇಕ, ಪ್ರಸನ್ನ ಪೂಜೆ ನಡೆಯಿತು. ವಟು ಆರಾಧನೆ, ಕನ್ನಿಕಾರಾಧನೆ, ಬ್ರಾಹ್ಮಣ ಸುವಾಸಿನಿ ಆರಾಧನೆ, ನಾಗದರ್ಶನ, ಪಲ್ಲಪೂಜೆ ನಡೆದು ಮಹಾ ಅನ್ನಸಂತರ್ಪಣೆ ನಡೆಯಿತು. ಮಧ್ಯಾಹ್ನ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಧಾರ್ಮಿಕ ಸಭೆ ಆರಂಭಗೊಂಡಿತು. ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ವಿಶ್ವ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ, ಗೌರವ ಅತಿಥಿಗಳಾಗಿ ಖ್ಯಾತ ಸಮಾಜ ಸೇವಕ, ಕಲಾ ಪೋಷಕ ಕಾಪು ಲೀಲಾಧರ್ ಶೆಟ್ಟಿ, ಪತ್ರಕರ್ತರಾದ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಧಾರ್ಮಿಕ ಪ್ರವಚನ ನೀಡಿದರು. ಇದೇ ಸಂದರ್ಭದಲ್ಲಿ ಪುಣೆಯ ಉದ್ಯಮಿ, ಸಮಾಜ ಸೇವಕ ವಿಶ್ವನಾಥ್ ಟಿ ಶೆಟ್ಟಿ ಕಟ್ಟಿಂಗೇರಿ ಮನೆ, ಎಡ್ಮೇರ್ ತಾಕಡಬೈಲು ಹಾಗೂ ಅಂತಾರಾಷ್ಟ್ರೀಯ ನೃತ್ಯ ಸ್ಪರ್ಧೆ ದುಬೈ 2018 ಪುರಸ್ಕೃತ ಮಾಸ್ಟರ್ ಹರ್ಷಲ್ ಎಸ್ ಶೆಟ್ಟಿ ಇವರುಗಳನ್ನು ವಿಶೇಷ ಸಾಧಕರನ್ನಾಗಿ ಸನ್ಮಾನಿಸಲಾಯಿತು. ಮೇ 2ರ ಗುರುವಾರ ಸಂಜೆ ಸಿರಿ ತುಳುವ ಚಾವಡಿ ಒಡಿಪು ನಡೆಪಾವನ ಪಗ್ಗು ತಿಂಗೊಳ್ದ 77ನೇ ಮುಂದಿಲ್ದ ಕೂಟ, ವಾರ್ಷಿಕ ತಂಬಿಲ ಸೇವೆ, ದೈವ ದರ್ಶನದೊಂದಿಗೆ ಅನ್ನ ಸಂತರ್ಪಣೆ ನಡೆಯಿತು. ಮಜೂರು ದೊಡ್ಡಮನೆ ಫ್ಯಾಮಿಲಿ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಕಟ್ಟಿಂಗೇರಿ ಮನೆ ಸುಭಾಷ್ ಚಂದ್ರ ಎಸ್ ಹೆಗ್ಡೆ, ಗೌರವಾಧ್ಯಕ್ಷರಾದ ಅಡ್ವೆ ಚಿಂಕ್ರಿಗುತ್ತು ಡಾ ಎನ್ ನಾರಾಯಣ್ ಶೆಟ್ಟಿ, ಗೌರವ ಕಾರ್ಯದರ್ಶಿಯಾದ ಪಡುಬೆಳ್ಳೆ, ಬೈಲುಮನೆ ಭಾಸ್ಕರ್ ಡಿ ಶೆಟ್ಟಿ, ಗೌರವ ಕೋಶಾಧಿಕಾರಿ ಬೋಳ ಕರಂಡೆಮನೆ ಸುಕೇಶ್ ಎಸ್ ಶೆಟ್ಟಿ, ಉಪಾಧ್ಯಕ್ಷರುಗಳಾದ ಜಯರಾಮ್ ಎಲ್ ಶೆಟ್ಟಿ, ಕಳತ್ತೂರು ಅಂಗಡಿಗುತ್ತು ಗುಡ್ಡ ಎಲ್ ಶೆಟ್ಟಿ, ಸಾಂತೂರು ಮಣ್ಣಗುಂಡಿ ಹೊಸೋಕ್ಲು ಚಂದ್ರಶೇಖರ್ ಎಚ್ ಶೆಟ್ಟಿ, ಬೆಳಪುಗುತ್ತು ಸತೀಶ್ ಆರ್ ಶೆಟ್ಟಿ, ಅಡ್ವೆ ಚಿಂಕ್ರಿಗುತ್ತು ಗಂಗಾಧರ್ ವಿ ಶೆಟ್ಟಿ, ಅತಿಕಾರಿಬೆಟ್ಟು ಬರ್ಕೆತೋಟ ರಮೇಶ್ ಎ ಶೆಟ್ಟಿ, ಪಿಲಾರು ಪೆರ್ಗುಟ್ಟು ಮನೆ, ಸಹ ಕಾರ್ಯದರ್ಶಿ ಡಾ ಪ್ರೇಮಲತಾ ಆರ್ ಶೆಟ್ಟಿ, ಸಹ ಕೋಶಾಧಿಕಾರಿ ಚಂದ್ರಶೇಖರ್ ಆರ್ ಶೆಟ್ಟಿ, ಪಿಲಾರು ಪೆರ್ಗೊಟ್ಟು ಮನೆ ಮತ್ತಿತರ ಸದಸ್ಯರು ಪಾಲ್ಗೊಂಡಿದ್ದರು.
रात्री आम्ही मनवशील बघत आम्ही मनवशील दिसला ताप म्हणले ಅಥವಾ ವಿಶೇಷ ರೀತಿಯ ವಿಷಜಂತುವಾದ ಪರಿಹಾರ ನೀತಾನ ವಿರೋಧತೆ ಬಿಟ್ಟುಕೊಳ್ಳಲ ನಮ್ಮ ಸಂಸಾರ ಶತ್ರುಗಳಾಗಲೇ ಜಾಸ್ತಿ ಆಗುತ್ತದೆ, ನಮ್ಮ ವ್ಯವಹಾರ ಶತ್ರುಗಳಾಗಲಿ ತೊಂದರೆ ಬರ್ತದೆ. ಇಷ್ಟು ನಮ್ಮ ಸುಳ್ಳ ಈ ಪೂಜೆಗಳವರ ಪರಿಪೂರ್ಣವಾದ ಪರಿಹಾರವನ್ನು ನಮ್ಮ ಮಾತ ಪರಿಪೂರ್ಣವಾದ ದೇವರ ರಕ್ಷಣೆ ಮತ್ತು ಬರಬೇಕಂತಿನ ಶಾಸ್ತ್ರ ನಿಯಮ ಮಾತೆಯರ ಒಟ್ಟಾಗಿ ನಾಗದೇವರ ಪ್ರಾರ್ಥನೆ ಮೂಲಕ ಅರ್ಪಣೆ ಮಧ್ಯನ ಪೂಜೆಯಲ್ಲಿ ದೇವರ ಸಂತೋಷದ ಸ್ವೀಕಾರ ಎಲ್ಲ ಸೇವಿನ ದೇವರಿಗೆ ಅರ್ಪಣೆ ಮಾಡ್ತೀನಿ ಸುಮೋರ್ ಅಪನಕ ಮಧ್ಯಾಹ್ನ ಕೊಟ್ಟು ದೇವರಿಗೆ ಬಡಾಯಿಸಿ ಸಾನ್ನಿಧ್ಯ ಅಭಿವೃದ್ಧಿ ಬಡಾಯಿಸಿ ಪ್ರಾಯಶ್ಚಿತ್ತ ಕೂಡ ಮಕ್ಕಳು ನನ್ನ ಕಡೆಕಾದ ನಮ್ಮ ಅನ್ನದಾನ ಮಲ್ಪರಗಳು ಅಪನಕ ಅಭಿನ್ನ ದೇವರ ಕೊರಳು ಮಲ್ಪಾವಳು ಮಲ್ತಿ ಕರ್ತವ್ಯನ ಮಧ್ಯಾಹ್ನದ ಕರ್ತವ್ಯನ ಸಂತೋಷಡು ಚಿತ್ತು ಸ್ವೀಕಾರ ಮಲ್ತಂದು ನಮ್ಮಿಂಚಿತ್ತಿ ಸಂಸಾರಕ್ಕೂ ಧೈರ್ಯದ ನುಡಿನ ಕೊಟ್ಟು ಅನುಗ್ರಹ ಮಲ್ಕೊಡುವ ಪಂಡಿತ ಗ್ರಾಮ ದೇವರ ಅಂಚಿಕೆ ವಿಷ್ಣುಮೂರ್ತಿ ದೇವರನ್ನು ದುಂಬುದಿಯೆಂದು ನಾಗಬ್ರಹ್ಮರ ನಮ್ಮ ಪ್ರಾರ್ಥನೆ ಮಲ್ತೋಳಿ ಮೇಘಶ್ಯಾಮಂ ಪೀತಕೌಶೇಯಾದಂ ದೇವಸ್ಸಾಂಗಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯಾವೇದಂ ಪುಂಡರೀಕಾಯದಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ ಮಹರ್ಷೀರ್ಷಂ ಜಗದೇ ಕುಂಡಲಂ ಪೀತಾಂಬರಂ ಧೂಮ್ರಧಾತ್ರೋಚನಂ ಉದಾರವೀರ್ಯಂ ವಿಷದಂ ಪ್ರಕಾರಣಂ ನಮಮ್ಯನಂತಂ ಭುವನೈಕನಾಥಂ ಸರ್ಪಾದ್ಯಷ್ಟೋ ನಾಗಾಂತರ್ಗ ಸಂಕರ್ಷ ರೂಪಿ ಪರಮಾತ್ಮನೇ ಪ್ರಾರ್ಥಯಾಮಿ ಗೋವಿಂದ
ಮಹತ್ತರವಾದಂತಹ ಸೇವೆಯನ್ನು ನಡೆಸಿ ನಾಗಬ್ರಹ್ಮನನ್ನು ವಿಶೇಷವಾಗಿ ಆಮಂತ್ರಿಸಿದ್ದೀರಿ. ವೇದ್ಯವಾದಂತಹ ವಿಷಯ ರಾತ್ರಿ ಕಾಲದಲ್ಲಿ ಮಂಡಲ ಮಹೋತ್ಸವವನ್ನು ಅರ್ಪಣೆ ಮಾಡಬೇಕು ಅಂತ ಕುಟುಂಬಿಕರು ಅಪೇಕ್ಷೆ ಪಟ್ಟಿದ್ದಾರೆ. ತತ್ಪೂರ್ವಭಾವಿಯಾಗಿ ಮಧ್ಯಾಹ್ನದ ರಕ್ಷಣೆ ಮಾಡಿದಂತಹ ಸತ್ಕಾರ್ಯವನ್ನು ಸಂತೋಷದಿಂದ ಚಿತ್ತಕ್ಕೆ ಸ್ವೀಕಾರ ಮಾಡಿಕೊಂಡು ನಡೆಯತಕ್ಕಂಥ ಅನ್ನದಾನಕ್ಕೆ ಅನುಜ್ಞೆಯನ್ನೂ ಕೊಟ್ಟು ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು, ದೇವರ ಅನುಗ್ರಹ ಮಾಡಬೇಕು ಅಂತ ನಾವೆಲ್ಲ ಒಟ್ಟಾಗಿ ಪ್ರಾರ್ಥನೆ ಮಾಡಿ ಸಂಧಾನವನ್ನು ಕುಲದೇವರು, ಗ್ರಾಮದೇವರು, ದೈವದೇವರು, ಇಷ್ಟದೇವರನ್ನೆಲ್ಲ ಪ್ರಾರ್ಥಿಸಲ್ಪಟ್ಟು ಮನೆತನದ ದೈವದೇವರುಗಳಿಗೆ ಬೇಕಾಗಿರತಕ್ಕಂತಹ ಧರ್ಮ ಕಾರ್ಯವನ್ನು ನಡೆಸಲ್ಪಟ್ಟು ಸಮುದ್ರದಲ್ಲಿ ಮತ್ಸ್ಯ ಇದ್ದಂತೆ ಎಲ್ಲ ಕಡೆ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದ್ದ ಬರುವ ದಿನದಲ್ಲಿ ಉತ್ತಮ ಅನುಗ್ರಹವನ್ನು ವಿಪ್ರಪ್ರಸಾದ ಸಿರಿಮುಡಿಗಂಧ ಪ್ರಸಾದವನ್ನು ನಾಗಮಂಡಲ ಮಧ್ಯೆ ತಾನು ಹೇಳಿಕೆ ಕೊಟ್ಟುಕೊಡ್ಲಿಕ್ಕಿದ್ದೇನೆ. ಮಜೂರು ದೊಡ್ಡ ಮನೆಯ ನಾಗಬ್ರಹ್ಮಸ್ಥಾನದ ಬ್ರಹ್ಮಮಂಡಲೋತ್ಸವ ವಿಜೃಂಭಣೆಯಿಂದ ನಡೀತಾ ಬರ್ತಾ ಇದೆ. ಎಲ್ಲ ದೊಡ್ಡ ಮನೆಯ ಫ್ಯಾಮಿಲಿಯ ಕುಟುಂಬಿಕ ವರ್ಗದವರಿಗೆ, ಸ್ನೇಹಿತ ವರ್ಗದವರಿಗೆ, ಊರ ಪರವೂರ ಗ್ರಾಮಸ್ಥರಿಗೆ, ಬಂಧು ಬಗ್ಗಿನ ವರ್ಗದವರಿಗೆ, ಕಲಾಭಿಮಾನಿಗಳಿಗೆ, ಭಕ್ತಾಭಿಮಾನಿಗಳಿಗೆ ಭಜನ ಸಾಮ್ರಾಟ್ ಇವು ನಾಗರಾಷ್ಟ್ರಗಳೊಳಗೆ 10,000ಕ್ಕೂ ಮಿಕ್ಕಿ ಕಾರ್ಯಕ್ರಮ ನೀಡಿ ಜನಪ್ರಖ್ಯಾತನೆ ಗಳಿಸಿದಂತೆ ಒಂದು ಕಲಾವಿದರ ತಂಡ ಪ್ರಪ್ರಥಮ ಬಾರಿಗೆ ನಾಗಬ್ರಹ್ಮಸ್ಥಾನದ ಮಹಾ ಅನಸಂತರ್ಪಣೆ ನಡೆಯುವ ಕಾರ್ಯಕ್ರಮನ ನಾವು ನೀಡ್ತಾ ಇದ್ದೇವೆ. ನಿಮ್ಮೆಲ್ಲರ ಪ್ರೋತ್ಸಾಹದ, ಪ್ರೀತಿಯ ಆಶೀರ್ವಾದ ವೇದಿಕೆ ಮೇಲೆ ಕಲಾವಿದರ ಮೇಲೆ ಇರಲಿ ಅಂತ ದೇವರನ್ನು ಪ್ರಾರ್ಥಿಸುತ್ತಾ ಅನ್ನ ಪ್ರಸಾದವನ್ನು ಸ್ವೀಕರಿಸುತ್ತಾ ಕಾರ್ಯಕ್ರಮಕ್ಕೆ ಚಂದ ಗಳಿಸಿಕೊಡ್ಬೇಕು. ಮಜೂರು ದೊಡ್ಡ ಮನೆದ ಅವರಿಗೆ ಕುಟುಂಬೀಯ ಅದು ಇದು ಹಿನ್ನೆಲೆ ನೀರೇನು ಪಣದಿಲ್ಲ. ಮಜೂರು ಕುಟುಂಬ ಪಂಡಗ ಒಂಜಿ 1000 ಇತಿಹಾಸ ಇತ್ತಿನ ಭಾರಿ ಒಂಜಿ ಪ್ರತಿಷ್ಠಿತ ಬಂಟಿ ಕುಟುಂಬ ಒಂಜಿ ಕಾವಲು ಪದರ ಪಡೆದಿತ್ತಿನ ಒಂಜಿ 1000ದ ಹಿಸ್ಟ್ರಿ ಉಂಡೊಂದು ನಮ್ಮ ಶಾಸ್ತ್ರ ನಮ್ಮ ಪುರಾಣ ಪಂಪೇರು ಸುಮಾರು 250 ವರ್ಷದ ದುಂಬು ನಮ್ಮ ಅವಿಭಜ ದಕ್ಷಿಣ ಕನ್ನಡ ಜಿಲ್ಲೆ ಕೆಳರಾಜನ ಆಳ್ವಿಕೆ ನಮ್ಮ ಕಾಪುದ ಸಾಮಂತರಾಯನ ಮರದಯ ಗಡನ ಪ್ರಥಮ ವ್ಯಕ್ತಿ ಉಪ್ಪನ ಮಜೂರು ಹೋದ ವ್ಯಕ್ತಿ ತನ್ನ ದುರಾಂಕಾರ, ದುರಾಚಾರ, ದುರಾಮಿಡತರಾದ ತನ್ನ ಸ್ಥಾನ, ಮಾನ, ಅಧಿಕಾರ ಪೂರ ಕಳೆಯೊಂದು ನಮ್ಮ ಮಜೂರ ಆಸ್ತಿಗೆ ಪೂರ ಕಳೆಯೊಂದು ಬುರುಬುಡ್ದು ಪೋಯಿರಂಪಿ ನಮ್ಮ ಇತಿಹಾಸವನ್ನು ನಮ್ಮ ಕುಟುಂಬೀಯರು ಮಜೂರು ಬೇರೆ ಬೇರೆ ಊರು ಪೋಯಡಲ್ಲ
ಆ ಊರು ಪೋರ ಉರ್ದು ಪ್ರತಿಷ್ಠೆಗಳನ್ನು ಪುದರ್ ಪಡೆಯ ಪೆರಿಮೆದ ವಿಷಯ ಇಂಚೆ ದಶದಿಗೆ ಪಡೆದ ಬಂಟ ನಮ್ಮ ಕುಟುಂಬ ಮಜು ದೊಡ್ಡ ಒಂಜಾಡು ಒಟ್ಟಾಡು ಮಜು ಪ್ರತಿಷ್ಠಾಪನ ಪಂಪಿನ ಮಹಾನ್ ಉದ್ದೇಶದಿಂದ ಇದು ದಿವಂಗತ ಹೆಸರು ಎಂಜಿಸಿಟ್ರಿ ಪ್ರಯತ್ನ ಬರ್ತದೆ 2011ನೇ ಇಸವಿಡಿ ಬೊಂಬಡೆ ಕೃಷ್ಣ ಬೆಳೆಸಿಡಿ ಪುರಾ ಕುಟುಂಬ ಒಟ್ಟು ಮತ್ತು ಒಂದು ಸಭೆ ಮಲ್ತಿತ್ತು. ಆ ಸಭೆಟ್ಟು ನಮ್ಮ ಪ್ರತಿಷ್ಠಿತ ಮನೆತನ ಮಜು ದೊಡ್ಡ ಮನೆ ಪುನಃ ಪ್ರತಿಷ್ಠಾಪನೋಡು ಮಜೂರು ವಿಷ್ಣು ದೇವಸ್ಥಾನ ನಮ್ಮ ಕುಂಜಿ ಕುಟುಂಬ ಆಳ್ವಿಕೆ ಟೈಮ್ ನಮ್ಮ ಆಳ್ವಿಕೆ ಹೊರಡುಕೊಂಡ ಉದ್ದೇಶದಿಂದ ಇದು ಆ ಸಭೆ ನಿಂತಿತ್ತು. ಆ ಸಭೆ ಸವಿಸ್ತರ ಚರ್ಚೆ ಆದ ಮಜೂರು ದೊಡ್ಡ ಮನೆ ಫ್ಯಾಮಿಲಿ ಬೇರೆ ಬೇರೆ ಸಂಸ್ಥೆ ನಮ್ಮ ಸ್ಥಾಪನೆ ಮಾಡ್ತಾ ಆ ಸ್ಥಾಪನೆ ಮಾಡಿದ ಇವಾಗ ಆ ಸಂಸ್ಥೆಯ ಪ್ರಥಮ ಅಧ್ಯಕ್ಷ ಅದು ಕಟ್ಟಿಂಗಿನ ಮೇಲೆ ಸುಭಾಷ್ ಹೆಗಡೆ ಆಯುರ್ವೇದ ಆಯ್ಕೆಯಾರಿ ಅಂಜನೆ ಕಾರ್ಯೇಂದ್ರ ಅದು ಸುಖೇಶ್ ಶೆಟ್ಟಿ ಪಣಾಧಿಕಾರಿ ಅದು ಭಾಸ್ಕರ್ ಶೆಟ್ಟಿ ಆಯ್ಕೆ ಅದು ಈ ಕಮಿಟಿ ಮಾಡ್ತಾರೆ. ಆ ದೈವನ ಸತ್ಯಡ ಏರಪ್ಪನ ತುಜ್ಜಿ 2013 ವರ್ಷದಲ್ಲಿ ಕುಟುಂಬದ ದೇಣಿಗೆ ಒಟ್ಟು ಮಾಡ್ತದೆ ಪುನಃ ಆ ಜಾಗ ಮಾರ್ಗ ಜಾಗ ಪುನಃ ಪ್ರತಿಷ್ಠೆ ಮಾಡ್ತದೆ ಭವ್ಯ ರೂಪಡು ಯಾರು ಉದ್ಘಾಟನೆ ಮಾಡ್ತದೆ ಭಾರಿ ಸಂತೋಷ ವಿಷಯ. ಇನ್ನು ಕರೀನ 5 ವರ್ಷ నుంచి ಸುಭಾಷ್ ಹೆಗಡೆನ ಗುರುಕರ್ಮೇಡಿ ಆರನ ಕಾರ್ಯಸಭೆಯ ಸಹಕಾರಿಗಳು ಪ್ರತಿ ವರ್ಷ ಆ ಧಾರ್ಮಿಕ ಪೊರ್ಲು ನಡಬಹುದು ಅಂಜನೆ ಈ ವರ್ಷದಿಂದ 5ನೇ ವರ್ಷ ಕಾರ್ಯಕ್ರಮ ಪ್ರತಿ ವರ್ಷ ಕುಟುಂಬ ಜನ ಹೆಚ್ಚು ಜನ ಮತ್ತು ಕೂಡುದು ಆಕ ಬಾರಿ ಪೊರ್ಲು ಮಂತು ಇಂಥಲ್ಲ ಆ ಕಾರ್ಯವನ್ನು ಕಾಡಿಂಚಿ ನಾಗ ಪ್ರತಿಷ್ಠೆ ದೈವಹೋಮ ಮಧ್ಯಾಹ್ನೋತ್ಯ ಅನ್ನ ಸಂತರ್ಪಣೆ ಬಯ್ಯಕ್ಕೆ ನಾಗಮಂಡಲೋತ್ಸವ ಅಂಜನೆ ತಮ್ಮಿರು ತವಿನ ಪರಮಲ್ಪರೆಂಡು ಕುಟುಂಬದ ಬಹುಸಂಖ್ಯೆ ಬರ್ತದೆ ನಮ್ಮ ಸಹಕಾರ ಮತ್ತು ಇಂಚನೆ ದುಮ್ಮುರ ಸಹಕಾರಿ ಕೊರದು ನಮ್ಮ ಪುನಃ ಪ್ರತಿಷ್ಠಾನ ಸ್ಥಾಪನೆ ಮಾಡಿದ ಮಜು ದೊಡ್ಡ ಕುಟುಂಬ ಅವು ಸದಾ ಏಳಿಗೆ ಪಡೆದು ಗುರುರಾಜ ಭಟ್ರು ಬೊಕ್ಕ ಕೃಷ್ಣ ಹೆಗಡರು ಆಯ್ತಾ ಹಿಸ್ಟ್ರಿನ ಬರೀತೀರಿ. ನಮ್ಮ ಮೂಲ ಮಜೂರು ಕುಟುಂಬ ಒಂಜಿ ಬಾರಿ ಮಲ್ಲ ಮಜ್ಜೂರು ಪಂಡ ಅರ್ಥ ಮಜಲೂರು ಬಂದು ಮೂಲು ಅಗಳ 1,000 ಎಕರೆ ಜಾಗತ್ತಂಡು ಐಟ್ ಮಜಲೂರು ಆದತ್ತಂಡು ಐಕ್ ಮಜೂರು ಬಂದು ಪುದರುತ್ತಂಡು ಬಾರಿ ಮಲ್ಲ ಬೆನ್ನಿದ ಕುಟುಂಬ ಆದತ್ತಂಡು ಬೊಕ್ಕ 1,000 ವರ್ಷದ ದುಂಬು ಮಜೂರು ವಿಷ್ಣುಮೂರ್ತಿ ದೇವಸ್ಥಾನಲ ಕಟ್ಟದಿತ್ತರಾಗಲಿ ಇಂಚಿನ ಕಾಲ ಪೋಂದು ಬರ್ನಾಗ ದಾದನ ಒಂಜಿ ಕಾರಣ ಹೆಸರದು ಸಂಸಾರ ಮೂಲು ಬುಡ್ದು ಪೋಯರು ನಮ್ಮ ಐಡು ಬೊಕ್ಕ ನಮ್ಮ ದೇವಸ್ಥಾನಕ್ಕೂ ಬತ್ತದು ಕೈ ಮುಗಿದು ನಮ್ಮ ಮೂಲದಗಲು ಪೂರಗಲ ಬತ್ತು ಪೋಂದುತ್ತೇರು ದೇವಸ್ಥಾನಕ್ಕೂ ಉಂಬುಳಿ ಬುಡ್ದು ದೇವಸ್ಥಾನದ ಭಟ್ರು ಬತ್ತಿನ ಕುಟುಂಬದಗಳಿಗೆ ಒಣಸಪಾಡು ಪಂಪಿನ ಕ್ರಮ ಎತ್ತಿನ ಅಂಚನೆ ಮೂಲ ಕುಟುಂಬದಗಲು ಏರ್ಲ ಎತ್ತಿಜೇರು 5 ವರ್ಷದ ದುಂಬು ಎಂಜಿ ಶೆಟ್ಟಿನ ಮುಖಾಂತರಡು ಅರೆಗೆ ದೇವಸ್ಥಾನನು ಜೀರ್ಣೋದ್ಧಾರ ಮಲ್ಪಡೊಂದು ಮನಸ್ಸಾಂಡು ಆರು ಪೂರಗಲಿನ ಎತ್ತದು ಬೊಂಬಾಯಿಡೊಂಜಿ ಮೀಟಿಂಗ್ ಎತ್ತೊಂಡರು ಕಡೆ ಕಾನಾಗ ಅವಳು ನಮ್ಮ ಮೂಲು ಮೀಟಿಂಗ್ ಎತ್ತೊನ್ನತ್ತು ದೇವಸ್ಥಾನೋಡೆ ಪೋದು ಅಷ್ಟಮಂಗಲ ದೀಕ ಪಂಪು ನಿರ್ಧಾರ ಬತ್ತದು ಅಷ್ಟಮಂಗಲನು ದೇವಸ್ಥಾನೋಡು ದೀದು ಅಪಗ ಆ ಪ್ರಶ್ನೆಯ ಬತ್ತಿನ ಉತ್ತರ ಮೂಲು ಮಜೂರು ದೊಡ್ಡನ ಮನ್ಪಿನ ಮಲ್ಲ ಕುಟುಂಬ ಈ ದೇವಸ್ಥಾನವು ಸಂಬಂಧಪಡಿನ ಅವೇನೇ ನಿಗಲು ಉದ್ಧಾರ ಮಲ್ತದು ಐದು ಬೊಕ್ಕನಿಗಲೆ ನೈತಿಕ ಹಕ್ಕು ಬರ್ಪುಂಡು ಈ ದೇವಸ್ಥಾನದ ಉದ್ಧಾರಗೂ ಪಂಡಿರು ಅಂಚೆ ಅದು ಪನಗ ಅಂಚನೆ ಎಂಕಲ 5 ವರ್ಷದ ದುಂಬು ಪೂರಗನ ಸಹಕರಡು ಕುಟುಂಬದ ಸಹಕರಡು ಈ ಮಜೂರು ದೊಡ್ಡ ಮನೆದ ಜೀರ್ಣೋದ್ಧಾರ ಮಲ್ತ ಆ ಜಾಗಲ ಬಟ್ರೆನ ಕೈಟುತ್ತನು ಬಟ್ರೆಡ ಅವೇನ ಕ್ರಯಗೆ ತಂದು ಅವೇನ ಜೀರ್ಣೋದ್ಧಾರ ಮಲ್ತ ಜೀರ್ಣೋದ್ಧಾರ ಮಲ್ತದು 5 ಬೊಕ್ಕ ಮರು ವರ್ಷಡು ವಿಷ್ಣುಮೂರ್ತಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಊರ್ದ ಜನಕುಲ್ನ ಸಹಕರಡು ಬೊಕ್ಕ ಪರ ಊರ್ದ ಜನಕುಲ್ನ ಸಹಕರುಳ್ಳ ಜೀರ್ಣೋದ್ಧಾರ ಆಂಡು ಇನ್ನಿಕ 5ನೇ ವರ್ಷ ನಡಪುಣ್ಣಗ ವರ್ಷಲ ಬಾರಿ ಎಡ್ಡೆದ ಕಾರ್ಯಕ್ರಮನು ಮಾತ ನಮ್ಮ ಜನ ಒಟ್ಟಾವಡು ನೆತ್ತ ಉದ್ದೇಶ ಪಂಡ ದಾದ ಪಂಡ ನಮ್ಮ ಸಂಸ್ಕೃತಿ ಒರ್ಪೋಡು ಅಥವಾ ನಮ್ಮ ದುಂಬುದ ಜೋಕುಲಿಗೆ ನಮ್ಮ ಸಂಸ್ಕೃತಿಯನ್ನು ತೆರಿಪಾವಡು ನಮ್ಮ ಇಂಚ ಇತ್ತ ನಮ್ಮ ಅಂಚ ಇತ್ತ ಅಂದು ಗೊತ್ತಾಂಡ ಜೋಕುಲು ನಮ್ಮ ಜೀವಮಾನವನ್ನು ಆ ರೀತಿಯ ನಡಪೋಡು ಬಂದು ಆಗಲು ತಿರುವಿರು ಇಜ್ಜಿಂದ ಅಂಡ ವ್ಯಭಿಚಾರ ಮೋಸ ವಂಚನೆ ಒಂದು ಮಾತ್ರ ದಾಯ ಮಲ್ಪರ ಬಲ್ಲಿ ಪಂಪಿನ ಪ್ರಶ್ನೆ ಮೂಡುಡು ನಮ್ಮ ದೇವಿಯರು ಪಂಪಿರು ಸತ್ಯಗೆಂದವ ಬಂದು ಈ ಸತ್ಯನು ಪಣದುತ್ತನೇ ನಮ್ಮ ಜೀವನಗೂ ತೃಪ್ತಿ ತಿಕ್ಕು ಪಂಪಿನ ಎನ್ನ ಭಾವನೆ ಅಂಚನೆ ಇನಿತ್ತ ದಿನ 5ನೇ ವರ್ಷ ನಮ್ಮ
ನಮ್ಮ ಬ್ರಹ್ಮದೇವರು ಜೀರ್ಣೋದ್ಧಾರ ಆಯ್ಬೇಕ ಪ್ರತಿ ವರ್ಷ ಹೆಂಗೆ ಬ್ರಹ್ಮ ಮಂಡಲ ಬೋಡು ಪಣದು ದೈವದ ಇಚ್ಛೆ ಇತ್ತು ಅಂಚನೆ ಈ ವರ್ಷ ಪ್ರತಿ ಕುಟುಂಬದಗನ ಸಹಕಾರೋಡು ಅವು ಇನ್ನು ನೆರವೇರಿದನು ಇನ್ನಿತ್ತ ದಿನಟು ಸಹಸ್ರಾರು ಜನಕ್ಕೂ ನಮ್ಮ ಕುಟುಂಬದಾಗಲು ಒಟ್ಟಾತಿರು ಗ್ರಾಮದಾಗಲು ಒಟ್ಟು ಸೇರೊಂದು ಈ ಕುಟುಂಬಡು ಇನ್ನು ಭಾರಿ ವಿಜೃಂಭಣೆಡು ಇನ್ನು ಕಾಂಡದ ಆಶ್ಲೇಷ ಬಲಿ ನಾಗದರ್ಶನ ಪ್ರತಿಯೊಂಜಿಲ ನಡತರು ನನ್ನ ಬಯ್ಯಡು ಇತ್ತ ಧಾರ್ಮಿಕ ಸಭೆ ಮನಪರಂಡು ಐಕಳ ಹರೀಶ್ ಶೆಟ್ಟರು ಮುಖ್ಯ ಅತಿಥಿಯಾದ ಬರ್ರೆ ಉಳ್ಳೇರು ಗೌರವ ಅತಿಥಿಯಾದ ನಮ್ಮ ಲೀಲಾಧರ ಶೆಟ್ಟರು ಬರ್ರೆ ಉಳ್ಳೇರು ಐದು ಬೊಕ್ಕ ಆಯ್ತ ನಮ್ಮ ಧಾರ್ಮಿಕ ಪ್ರವಚನ ಮಲ್ಪರೆ ಶ್ರೀಕಾಂತ್ ಶೆಟ್ಟರು ಬರೋಂದುಲ್ಲೇರು ಅತ್ತ ಒಂದೆ ನಮ್ಮ ಪ್ರತಿ ವರ್ಷಲ ನಮ್ಮ ಕುಟುಂಬಡು ಏರು ಸಾಧಕರು ಉಪೇರ ಅಗಲಿಗೆ ನಮ್ಮ ಸನ್ಮಾನ ಮಲ್ಪನೊಂಜಿ ಕ್ರಮದಿ ಒಂದ ಅವು ಈ ಸರಿ ವಿಶ್ವನಾಥ್ ಡಿ ಶೆಟ್ಟರು ಕಟ್ಟಿಂಗೇರಿ ಎಡ್ಮೇರು ತಾಕಡ ಬೈಲು ಮೇರು ಸಮಾಜ ಸೇವಕರು ಅತ್ತ ಒಂದೆ ಬಾರಿ ಮಲ್ಲ ವಾಗ್ಮಿ ಮೇರು ಪೂನೋಡು ಉದ್ಯಮಿ ಆದುಲ್ಲೇರು ಮೇರೆಗೊಂಜಿ ಸನ್ಮಾನ ಮಲ್ಪನ ಇಟೀನಿ ಉಲ್ಲ ಅವತ್ತ ಒಂದೆ ಮಾಸ್ಟರ್ ಹರ್ಷಲ್ ಎಸ್ ಶೆಟ್ಟಿ ಮುಕ್ಕ ಐಂಗಳ ಮನೆ ಅಂತಾರಾಷ್ಟ್ರೀಯ ನೃತ್ಯ ಸ್ಪರ್ಧೆಡು ಪುರಸ್ಕಾರ ಪಡೆಯರು ದುಬೈಡು 17ನೇ ತಾರೀಕಿಡು ಅರೆಗಲ ಒಂಜಿ ಸನ್ಮಾನದಿ ಒಂದುಲ್ಲ ಐದು ಬೊಕ್ಕ ಆಜಿ ಗಂಟೆಗೆ ನಾಗಬ್ರಹ್ಮ ಮಂಡಲ ನಡಪರಂಡು ಅಂಚಾದು ಇನಿ ನಡಪರಂಡು ಅವು ಅತ್ತ ಒಂದೆ ಎಲ್ಲೆಲ್ಲ ಒಂಜಿ ಎಡ್ಡೆ ಪ್ರೋಗ್ರಾಮ್ ದೀತ ಇತ್ತದ ಜನಕುಲಿಗೆ ನಾಗಾರಾಧನೆ ದೈವಾರಾಧನೆ ದಾಯೆ ಮಲ್ಪೊಡು ಪಣದು ಗೊತ್ತಾವರೆಗೋಸ್ಕರ ಎಲ್ಲ ಎಂಕಲ 4 ಗಂಟೆಗೆ ಒಂಜಿ ನಾಗಾರಾಧನೆ ದೈವಾರಾಧನೆ ಬಗ್ಗೆ ವಿಷಯವನ್ನು ತೆರಿಪಾವರೆ KL ಕುಂಡಾತೇರ ಐತ ಬಗ್ಗೆ ಪಾತಿರುವೇರು ಅವತ್ತು ದೈವಾರದ ಬಗ್ಗೆ ಶಿಶಿರ್ ಶೆಟ್ಟಿ ಪಡ್ಡೋಡಿ ಗುತ್ತು ಮೇರೆ ಪಾತಿರುವೇರು ಬೊಕ್ಕ ಬಿನ್ನೆರಾದ ಕಲ್ಯ ರಮೇಶ್ ಶೆಟ್ಟರು ಬರೋಂದಿಲ್ಲೇರು ಮೊಗಲು ಸಿರಿತುಳು ಚಾವಾಡಿದಾಗಲು ಮಲ್ತೊಂಡ್ಲೇರು ಐಟ್ ಗುರ್ಕಾರ್ಯಾದ ಡಾಕ್ಟರ್ ವಯನ್ ಶೆಟ್ರು ಉಳ್ಳೇರು ಕುದಿ ವಸಂತ್ ಶೆಟ್ರು ಉಳ್ಳೇರು ಈಶ್ವರ್ ಚಿಟ್ಪಾಡಿ ಆರು ಗೆಯ್ಯದ ಗುರ್ಕಾರೆ ಆದುಲ್ಲೇರು ಪ್ರಸಾದ್ ಶೆಟ್ಟಿ ಹೊರವಾಡಿ ಪಣವದ ಪಾಲಕರೇ ಆದುಲ್ಲೇರು ಶ್ರೀಕಾಂತ್ ಶೆಟ್ಟಿ ಸಂಚಾಲಕರೇ ಉಳ್ಳೇರು ಶೋಭಾ ಶೆಟ್ಟಿ ಸಂಚಾಲಕರೇ ಮುಂದಿಲ್ಲ ಕೂಟ ಆದುಲ್ಲೇರು ಹಗಲು ಮಾತ್ರ ಎಲ್ಲ 4 ಗಂಟೆ ಬರ್ರೆ ಐದು ಬೊಕ್ಕ ನಮ್ಮ ಕಾರ್ಯಕ್ರಮದ ನಮ್ಮ ತಂಬಿಲದ ಸೇವೆ ನಡಪರಂಡು ಆ ತಂಬಿಲ ಸೇವೆ ಇಲ್ಲ ಒಂಜಿ 2-3 ನಮ್ಮ ದೊಡ್ಡ ಮನೆದ ಭಂಡಾರ ಏರೋಡು ಬಂದು ಕಟ್ಸಲೆ ಒಳ್ಳಿದ ಮೂರ್ತಿ ಒಂದಿನ ಮಾತ್ರ ದೈವಲಿಗೂ ಒಪ್ಪವರ ಒಳ್ಳೆರು ಅಂಜನೆ ಆನೆ ಅವೆಲ್ಲ ಐಟ್ಲ ಸತ್ಯಗಿಂದ ಅವಡು ಪಣದು ತೋಜಾವರೆಗೋಸ್ಕರ ಈ ತಂಬಿಲದ ಕ್ರಮ ನಡತೊಂದುಂಡು ಜೋಕುಲಿಪುರ ಗೊತ್ತಾವಡು ಒಂದು ಮಾತ ಪಣಪಿನ ಎಂಕನ್ನ ಉದ್ದೇಶ. ಲಕ್ಷ್ಮೀ ಬಾರಮ್ಮ ಕನಕಾವೃಷ್ಟಿಯ ಕರೆಯುತ್ತ ಬಾರೆ ಮನಕೆ ಮಾನವ ಸಿದ್ಧಿಯ ಸಾನ್ನಿಧ್ಯದ ಶಕ್ತಿ ದೇವರನ್ನು ವಂದನೆ ಮಲ್ತೊಂದು ಈ ಪೊರ್ಲಪ್ಪದ ಸಿರಿ ದೊಂಪದ ಅಡಿಟೆ ಸೇರ್ದಿಂಚಿಟ್ಟಿನ ಮಾತೆ ಹಿರಿಯ ಕಲ್ಲ ಪಾದ ಪರಡೊಂದು ಮಜೂರು ದೊಡ್ಡಮನೆ ಫ್ಯಾಮಿಲಿ ವೆಲ್ಫೇರ್ ಅಸೋಸಿಯೇಷನ್ ದೊಡ್ಡಮನೆ ಮಜೂರು ಕಾಪು ನೆತ್ತ ಆಚರಣೆ ವರ್ಷದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಲೆಪ್ಪೋಲಿಗೆ ಓಲಗಾದ ಮಿತ್ತ ಚಾವಡಿ ಓಲಗಾತಿನ ಬತ್ತಿ ಬಿನ್ನೇರಿನ ಅರ್ತಿಡಿ ಎದ್ಕೊನೊಂದು ಒಂಜಾತು ವಿಚಾರನು ನಿಕಲ ದುಂಬ ದೀಕಡ ದೀಪನ ಚಿತ್ತಿನ ಅಂಗಲಪ್ಪು ಆತೆ ಬಂಟೆ ಏರಿಂದಕ್ಕೇನಂದನಗ ಆಯೆ ನಾಡು ಕಾಡು ಕರ್ತದ ನಾಡು ಮಂತೆ ಮಣ್ಣು ಒಕ್ಕುದು ಒಕ್ಕೆಲಾಯ ಆಯೆ ಬತ್ತಿಂಚಿತ್ತಿನ ಕಷ್ಟಗೂ ತಿಗೆಲ ಕೊರ್ದು ಬಂಟೆ ಆಯೆ ನಂಬುದುನಿ ಆಯೆ ಮಣ್ಣಡು ಪೊಜಂಕದು ಬಂಗಾರದ ಬುಲೆದೆತ್ತದು ಬಂಗಾರನು ಪಟ್ಟಿನಾಯಿ ಏರಿಕೇಣ ನಂಡ ಆಯಿ ಬಂಟೆ ಇನಿ ಬಂಚಿದ ಪಡಿ ಅರಿಯ ನಾಡೊಂದು ಮಜೂರು ದೊಡ್ಡಮನೆ ಫ್ಯಾಮಿಲಿ ಬೇತೆ ಬೇತೆ ದಿಕ್ಕು ದೇಸೆಡು 10 ಸರೋಬರವನ್ನು ಮಲ್ತೊಂದಿತ್ತು ನಾಡಲ
ವರ್ಷಗುವರ ಒಂಚೆ ಕೊಡಿ ಅಡಿತ ನಡುಟು ಒಟ್ಟು ಸೇರೋಡು ನಮ್ಮ ಒಂಜಾತು ವಿಚಾರ ನಡು ಪಟ್ಟುಡು ಪನ್ಪುಚ್ಚಿತ್ತಿನ ಅಂಗಲ್ಪು ದೊಟ್ಟುಗು ಮಜೂರು ದೊಡ್ಡ ಮನೆ ಫ್ಯಾಮಿಲಿ ವೆಲ್ಫೇರ್ ಅಸೋಸಿಯೇಷನ್ ಪನ್ಪುಚ್ಚಿತ್ತಿನ ಒಂಜು ಕೂಟನ ರಚನೆ ಮಲ್ತೊಂದು ಕರಿನ ಆಜು ವರ್ಷ ದಿಂಚಿ ಉಡಲು ದಿಂಚಿನಂಚಿನ ಕಜ್ಜನ ಮಲ್ತೊಂದು ಬತ್ತೇರು ಇನಿಕಿಲ ಬಂಟ ಸಮುದಾಯದ ಕೂಟು ಕುಟುಂಬ ಎಂಚು ಇತ್ತಂಡು ಎಂಚು ಉಂಡು ಬಿರಿಲದ ಕಾಣಿಕೆನ ಆ ಬೊಲ್ಲೆಗುಡ್ಡದ ಅರಂತಡದ ಅರಸನ ಕೊಂಡಾಟದ ಮಗಕ ಸಂಧಾಯಿತ ಮಲ್ತೊಂದು ನೂಲುದತ್ತು ಬಾರ್ದನ ಬರಂದಿಲಕ ಬಾರದತ್ತು ವರ್ದ ಬರಂದಿಲಕ ಮನ್ಪುಚ್ಚಿತ್ತಿನ ಕಜ್ಜನು ಪೊರ್ಲುಡು ನಡಪಾದು ಕೊರ್ಲ ಪಂದು ಚಾವಡಿದ ಆ ಉಜ್ಜಲಡು ತುಂಕಂದ ಉಜ್ಜಲಡು ತಾಂಕಂಡ ತಮ್ಮಲೆ ಪೆದ್ದಂಡ ಅಪ್ಪೆ ಆದ ಕಾತುಂದು ಬತ್ತಿನ ಈ ಮಣ್ಣದ ಶಕ್ತಿಗೆ ತರತಗ್ಗ ಒಂದು ಕಾರ್ಯಕ್ರಮನ ಶುರು ಮಲ್ತೊಂದುಲ್ಲ. ನಮಸ್ಕಾರ ಬಂಧುಲೆ. ವೇದಿಕೆಡುಪ್ಪುನ ಸುರುಕಾದ ನಮ್ಮ ಮಜೂರು ದೊಡ್ಡ ಮನೆದ ನಾಗ ಬ್ರಹ್ಮಾದಿ ದೈವಲಿನ ಕೈ ಮುಗಿತೊಂದು ಗ್ರಾಮ ದೇವಿರಾಯನ ವಿಷ್ಣುಮೂರ್ತಿ ದೇವರಿಗೆ ಕೈ ಮುಗಿದು ಎನ್ನ ರಡ್ಡ ಪಾತೆರ ಇನ್ನಿತ ಮುಖ್ಯ ಭಿನ್ನರಾದ ವೈದ್ಯ ಶ್ರೀ ಐಕಳ ಹರೀಶ್ ಶೆಟ್ರೆ, ಗೌರವದ ಅಧ್ಯಕ್ಷರಾಯನ ನಾರಾಯಣ್ ಶೆಟ್ರೆ, ಬೊಕ್ಕ ಧಾರ್ಮಿಕ ಪ್ರವಚನ ಕೊರ್ರೆ ಬೈದಿನ ಶ್ರೀಕಾಂತ್ ಶೆಟ್ರೆ, ಇನಿ ಸನ್ಮಾನ ಗೆತೊನ್ನ ವಿಶ್ವನಾಥ್ ಡಿ ಶೆಟ್ರೆ, ಹರ್ಷಲ್ ಎಲ್ ಶೆಟ್ಟಿ, ಬೊಕ್ಕ ವೇದಿಕೆ ಉಪ್ಪನ ಎನ್ನ ಕಾರ್ಯಕಾರಿ ಸಮಿತಿದ ಸದಸ್ಯರೇ, ಬೊಕ್ಕ ಮಜೂರು ದೊಡ್ಡ ಮನೆ ಫ್ಯಾಮಿಲಿ ವೆಲ್ಫೇರ್ ಅಸೋಸಿಯೇಷನ್ ಪೂರ ಸದಸ್ಯರೇ, ಬೈದಿನ ಭಿನ್ನರೇ ನಿಗಲಿಗೆ ಮಾತ ಎನ್ನ ಸೊಲ್ಮೇಲೆ ನೆತ್ತಮ ಯಾನು ಗೌರವ ಅತಿಥಿನ ಪುದರ್ ಬಂತಿಸಿ ಎಂಗನ ಪ್ರೀತಿದ ಗೌರವ ಅತಿಥಿ ಆಯ್ನ ಕಾಪು ಲೀಲಾಧರ್ ಶೆಟ್ರೆ ನಮಸ್ಕಾರ. ಇತ್ತೆ ಸುರುಕಾದ ನಮ್ಮ ಮಜೂರು ದೊಡ್ಡ ಮನೆ ಫ್ಯಾಮಿಲಿದ ಪ್ರತಿ ಸದಸ್ಯರಿಗೆ ಯಾನು ಸ್ವಾಗತ ಮಲ್ತೊಂದ್ಲೆ, ಬೈದಿನ ಭಿನ್ನರಿಗೆ ಊರದ ಸಮಸ್ತರಿಗೆ ಪೂರ ಯಾನು ಸ್ವಾಗತ ಮಲ್ತೊಂದುಲ್ಲೆ. ಅವತ್ತವನ್ನೇ ನಮ್ಮ ಪಾತ್ರರಿಗೂ ಬೆಲೆ ಕೊರ್ದು ವಿಶ್ವ ಬಂಟರ ಸಮ್ಮೇಳನ ಒಕ್ಕೂಟದ ಅಧ್ಯಕ್ಷರಾಯನ ಶ್ರೀ ಐಕಳ ಶೆಟ್ರಿಗೆ ಯಾನು ನಮ್ಮ ಮಜೂರು ದೊಡ್ಡ ಮನೆ ಫ್ಯಾಮಿಲಿ ವೆಲ್ಫೇರ್ ಅಸೋಸಿಯೇಷನ್ ಪರವಾದ ಸ್ವಾಗತ ಮಲ್ತೊಂದುಲ್ಲೆ. ನಮ್ಮಾರೇ ಆಯ್ನ ಸಮಾಜ ಸೇವಕಿ ಆಯ್ನ ಸಮಾಜ ರತ್ನ ಲೀಲಾಧರ್ ಶೆಟ್ರು ನಿಗಲೆ ಮಾತ ಪರಿಚಯ ಉಂಡು ಆರೊಂಜಿ ಸೌಮ್ಯ ವ್ಯಕ್ತಿ ಅರೆನ ನಮ್ಮ ಈ ಸಂದರ್ಭಡು ನಮ್ಮ ಲೆಪ್ಪುಗು ಅಪ್ಪುಗೊರ್ದು ಬೈದೇರು ಅರೆಗೆ ಯಾನು ಪೂರ ಮಜೂರು ದೊಡ್ಡ ಮನೆ ಫ್ಯಾಮಿಲಿ ವೆಲ್ಫೇರ್ ಅಸೋಸಿಯೇಷನ್ ಪರವಾದ ಅರೆನ ಹೃತ್ಪೂರ್ವಕವಾದ ಸ್ವಾಗತ ಮಂತೊಂದುಲ್ಲ. ಮೂಜಿನ ವ್ಯಕ್ತಿ ಬಾರಿ ಮೆಲ್ಲ ವಾಗ್ಮಿ ಪತ್ರಕರ್ತೆ ಬೊಕ್ಕ ಮದಿಪುದಾರ್ ಮದಿಪುದಾರ್ ಧಾರ್ಮಿಕ ಪ್ರವಚನ ಕೊರ್ರೆ ಲೇದನಮ ಆರು ಬಾರಿ ಪ್ರೀತಿಪೂರ್ವಕ ಅದು ಒಪ್ಪುದೇರು ಬೊಕ್ಕ ಇಡೆಗೆ ಆರ್ನ ಮಸ್ತೋ ಕೆಲಸನ ಬರಿಕ ತೀದು ಬೈದೇರು ಅರೆಗೆ ನಿಗನ ಮಾತಗನ ಪರವಾದ ಯಾನು ಸ್ವಾಗತ ಮಂತೋನ್ಲೆ ಶ್ರೀಕಾಂತ್ ಶೆಟ್ರಿ. ಅಂಚನೆ ನಮ್ಮ ಸಾಧಕರಿಗೆ ಸನ್ಮಾನ ಮಲ್ಪನ ನಮ್ಮ ರೂಢಿ ಐಕ್ ಈ ಸರಿ ಸಮಾಜ ಸೇವೆಗೆ ಕೊಡುಗೈದಾನಿ ಸೌಮ್ಯ ಸ್ವಭಾವದ ವಿಶ್ವನಾಥ್ ಶೆಟ್ಟಿನ ಎಂಕಲ್ ಕೇರ್ನಗ ಆರು ಐಕ್ ಒಪ್ಪಂಡಿರು ಅರೆಗೆ ಯಾನು ಈ ನಮ್ಮ ಪೂರಗನ ಪರವಾದ ಮಜೂರು ದೊಡ್ಡ ಮನೆ ಫ್ಯಾಮಿಲಿ ವೆಲ್ಫೇರ್ ಪರವಾದ ಯಾನು ಸ್ವಾಗತ ಮಂತೊಂದುಲ್ಲೆ. ಪತ್ರಕರ್ತ ಶ್ರೀಕಾಂತ್ ಶೆಟ್ಟಿ ಅವರು ವಾಗ್ಮಿ, ಲೇಖಕ, ಅಂಕಣಕಾರರು ಹೌದು. 18/8/1988 ಅಜಯ್ ಕಾರ್ನಲ್ಲಿ ಜನಿಸಿದ ಶ್ರೀಕಾಂತ್ ಶೆಟ್ಟಿ ಅವರು ಸುಂದರ್ ಶೆಟ್ಟಿ ಮತ್ತು ಇಂದಿರಾ ಶೆಟ್ಟಿ ಅವರ ಪುತ್ರ. ಇಂದಿರಾ ಶೆಟ್ಟಿ ಅವರು ಪ್ರಸ್ತುತ ಅಜಯ್ಕಾರ್ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ. ಸೋದರ ಮಾವ ಅಜಯ್ಕಾರ್ ವಿಶ್ವನಾಥ್ ಶೆಟ್ಟಿ ಅವರ ಗರಡಿಯಲ್ಲೇ ಪಳಗಿದ ಶ್ರೀಕಾಂತ್ ಶೆಟ್ಟಿ ಅವರು ಅಜಯ್ಕಾರ್ನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದರು. ಬಳಿಕ ಪ್ರೌಢ ಶಿಕ್ಷಣದ 8ನೇ ತರಗತಿಯನ್ನು ಬೈಲೂರಿನಲ್ಲಿ ಪೂರೈಸಿ ಮುಂಬೈಗೆ ತೆರಳಿದರು. ಅಲ್ಲಿ ಸರಸ್ವತಿ ನೈಟ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಪಡೆದರು. ಅಂಧೇರಿಯ ಕೊಹಿನೂರು ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ನಲ್ಲಿ ಡಿಪ್ಲೊಮಾ ಪಡೆದರು. ಕಂಪ್ಯೂಟರ್ ಮೊಬೈಲ್ ಸಂಸ್ಥೆಯಲ್ಲಿ ಸ್ವಲ್ಪ ಸಮಯ ಕಾರ್ಯನಿರ್ವಹಿಸಿದರು. ಬಳಿಕ ಸ್ವಂತ ಉದ್ಯಮ ನಡೆಸಿದ ಅವರು ಸ್ವಲ್ಪ ಸಮಯ ಟ್ರಾನ್ಸ್ಪೋರ್ಟ್ ಸಂಸ್ಥೆಯನ್ನು ಹೊಂದಿದ್ದರು. ಕಲಿತದ್ದು ಒಂದಾದರೆ ಆಸಕ್ತಿ ಓದು, ಆಚಾರ, ವಿಚಾರ
ಸಂಸ್ಕೃತಿಯ ಕಡೆಗೆ ಕೇಂದ್ರೀಕೃತವಾಗಿತ್ತು. ಇದರಿಂದಾಗಿ ಊರಿಗೆ ಬಂದು ನೂತನ ಸ್ಪಂದನ ಚಾನೆಲ್ನಲ್ಲಿ ನಿರೂಪಕರಾಗಿ ಸೇರಿದರು. ಅಲ್ಲಿಂದ ಅವರ ಬದುಕು ವೃತ್ತಿಪರ ಪತ್ರಕರ್ತನಾಗಿ ಬೆಳಕು ಕಂಡಿತು. ಸ್ಪಂದನ ವಾಹಿನಿಯಲ್ಲಿ ಅವರು ನಡೆಸಿಕೊಡುತ್ತಿದ್ದ ಕಾರ್ಯಕ್ರಮಗಳು ಭಾರೀ ಜನಪ್ರಿಯತೆಯನ್ನು ಪಡೆದಿದ್ದವು. ಮುಂದೆ ಪತ್ರಿಕಾ ರಂಗಕ್ಕೆ ಕಾಲಿರಿದ ಅವರು ವಿಶ್ವವಾಣಿ ಪತ್ರಿಕೆಯಲ್ಲಿ ಉಡುಪಿ ಜಿಲ್ಲಾ ವರದಿಗಾರನಾಗಿ ಕಾರ್ಯನಿರ್ವಹಿಸಿದರು. ಪ್ರಸ್ತುತ ಮುಕ್ತವಾಹಿನಿಯಲ್ಲಿ ಸುದ್ದಿ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಕಾರ ವಾಗ್ಮಿಯಾಗಿರುವ ಅವರು ನೈಜ ಇತಿಹಾಸದ ಆಸಕ್ತ ಸಂಶೋಧಕರಾಗಿದ್ದಾರೆ. ಯೂತ್ ಫಾರ್ ನೇಷನ್, ತುಳು ಚಾವಡಿ ಮತ್ತು ಕೂರ್ಮಾ ಸಂಸ್ಥೆಯ ಪ್ರಮುಖರಾಗಿ ಸಾಮಾಜಿಕವಾಗಿಯೂ ಗುರುತಿಸಿಕೊಂಡಿದ್ದಾರೆ. ಪತ್ನಿ ಶಿಕ್ಷಕಿ ಚೈತ್ರ ಮತ್ತು ಪುತ್ರ ಅಥರ್ ಅವರೊಂದಿಗೆ ಸಂತೃಪ್ತ ಕುಟುಂಬ ಪತ್ರಕರ್ತ ಶ್ರೀಕಾಂತ್ ಶೆಟ್ಟಿ ಅವರದ್ದು. ಅಂಡ ಈ ನಮ್ಮ ಮಜೂರು ದೊಡ್ಡ ಮನೆ ಸ್ಥಾಪನೆ ಆನಾಗ ಎಂಕು ಮತ್ತು ಊರು ಬತ್ತ ಅದು ಏನು ಗೋಪಾಲ್ ಶೆಟ್ಟರು ಎಂಕಲೇನು ಮತ್ತು ಕಮಿಟಿ ಮಲ್ತಿರು, ಸುಭಾಷ್ ಹೆಗಡೆನ ಚೇರ್ಮನ್ ಮಲ್ತದೆ, ಹಿಂಗೆ ಉಪ ಚೇರ್ಮನ್ ಮಲ್ತಿರು. ಆರ್ನ ಆಡಳಿತಡು ಎಂಕಲು ಪೊರ್ಲುಡ ಕೆಲಸ ಮಾತ್ರ ಮಲ್ತ ಇಣಕ್ಕೆ ವರ್ಷ ವೃದ್ಧಿ ಒಂದೇ ಉಂಡು. ಸತ್ಯದೇವತೆ ದೈವದೇವರು ನಾಗಬ್ರಹ್ಮೇರು ಮೊಗಲು ಮತ್ತು ಎಂಕಲೇ ಸಹಾಯ ಮಲ್ತದೆ. ಎಂಕಲ ಬೋಡನ ಕೆಲಸ ಮಲ್ಪ ಒಂದುಲ್ಲೇರು ಇನಿ ಮಸ್ತ್ ವೃದ್ಧಿ ಆಣ ಹೆಸರು ಭಾರಿ ಸಂತೋಷದ ವಿಷಯ. ಗೊಪ್ಪ ನಮ್ಮ ಸುಭಾಷ್ ಹೆಗಡೆರು ಯಾರನ್ನ ಒಂಜಿ ಕಮಿಟಿಡಿ ಕಮಿಟಿನ ಪತ್ತೊಂದು ಬೋಡಲಕ್ಕ ಕೆಲಸ ಮಲ್ತೊಂದುಲ್ಲೇರು. ಆ ಕೆಲಸ ಮಲ್ತೇನೆ ಇಟ್ಟಂತ ಇನಿ ವೃದ್ಧಿ ಬರ್ತದೆ ವೃದ್ಧಿ ಆಣ ನನ್ನ ಮಿತ್ತುಗಳ ವೃದ್ಧಿ ಆದ ಎಂಕಲ್ನ ಮಜೂರು ದೊಡ್ಡ ಮನೆ ಮಸ್ತ್ ಕುದರ್ಕೊಂಡು ನೋಡುಂಡು ಏನ ದೈವದ ನಾಗಬ್ರಹ್ಮೇಳ ಮಾತ ಏನ ವಂದನೆ ಅಂತ ಕೇಣ ಒಂಜಿ ಬಾರಿ ಪೊರ್ಲುದ ಕಾರ್ಯಕ್ರಮ ನಮ್ಮ ಮಾತ ಸೇರಿದ ತುಳುನಾಡದ ದೈವಾರಾಧನದ ಮೂಲ ಉದ್ದೇಶದಾದ ಅಂದು 2 ಕ್ಯಾಂಡಲ್ ಅಗಲು ಪನ್ಪೇರು ಕೂಡು ಕುಟುಂಬನು ಒರಿಪುನವೇ ದೈವಾರಾಧನದ ಮೂಲ ಉದ್ದೇಶ. ಅಂಡ ಇನಿ ದಾದಾದನ ನ್ಯೂಕ್ಲಿಯರ್ ಫ್ಯಾಮಿಲಿ ಸಿಸ್ಟಮ್ ಪೂರ ಬೆದ ಬೇತೆ ಅವೊಂದುಲ್ಲೇರು ಎಲ್ಲಿಯ ಕುಟುಂಬಲ ಅವೊಂದುಲ್ಲ. ಈ ಕೂಡು ಕಟ್ಟು ಪನ್ಪುನ ಕರಿದು ಪೋಂದುಂಡು ಪನ್ಪುನ ಚಿತ್ತ ಕಾಲಘಟ್ಟಡು ಒಂಜಿ ಹೊಸ ಪರಿಕಲ್ಪನೆ. ಇಡೀ ಕುಟುಂಬದ ಕೆಲವರು ಎರ್ತಳ್ಳಿಪ್ಪರೆವು, ಕೆಲವು ಜಪ್ಪಳ್ಳಿಪ್ಪರೆವು ಮಾತೆಲ್ಲ ಕೂಡ ಅವಡು ಒಂಜಿ ಗಡ್ಡೆ ಸೇರಿದು 1000 ನಾವೆರಡು ದತ್ತನಂದ ಅಂಡಲ ಒಂಜಿ ಫಲ ಇಡು ಮಾಜವಲಿಗೆ ಅಂಚ ಎರಗಂಡಲ ಒಂತೆ ಬಂಗೊಡುತ್ತಿರಂದಾಂಡ ನಮ್ಮ ಕೂಡು ಕುಟುಂಬದ ಉಲಾಯ್ಡೆ ಅಗಲೆ ಒಂಜಾತ್ ಸಹಕಾರವನ್ನು ಕೊರತು ಕುಟುಂಬದ ಪ್ರತಿಯವರಿಲ್ಲ ತರದೆರೆತು ಸ್ವಾಭಿಮಾನೋಡು ಮೆರವಲಕ ಮಲ್ಪಡು ಪನ್ಪುನಚ್ಚಿತ ಉದ್ದೇಶನದಿ ಒಂದು ಅಲ್ಪ ಫ್ಯಾಮಿಲಿ ಟ್ರಸ್ಟಲ್ ಮಾತ ಆರಂಭ ಆಗೋದಿಲ್ಲ. ನಮ್ಮನ ಈ ಭಾಗವಡ್ಲ ಒಂಜಿ ಬಾರಿ ಪೊರ್ಲುದ ಒಂಜಿ ಕಾರ್ಯಕ್ರಮ ಮಲ್ಲ ಮನೆತನ ಯಾನು ಬರ್ನಾಗ ಆ ಚಾವಡಿಡ್ತೀಯ ಸತ್ಯದೇವತೆಯ ಸಾನ್ನಿಧ್ಯ ನಮ್ಮನ ಉಡುಪಿ ಭಾಗವಡು ಏರಂದ ಅಂಡ ಮಸ್ತ್ ಕಡಿಮೆ ಉಂಟು. ಅಂಡ ಕುಡ್ಲದ ಭಾಗವಡು ಪೋಣದ ಅಂಡ ಪ್ರತಿ ಒಂಜಿ ಬಂಟ ಮನೆತನದ ಆ ಚಾವಡಿದ ಬಾಮುಕೊಡು ತೂಂಕನದ ಉಜ್ಜಳ ಮೆರವನಂಚಿತ ಸತ್ಯ ಕೇಳಿದಾಂಡು ಸತ್ಯದೇವತೆ ಅಲ್ಲಿಗೆ ಪುರಾಲದ ಪುರಪ್ಪು ಭದ್ರಕಾಳಿನ ಪುರಾಪುನು ಪಡೆತೊಂದು ಅಲ್ಪ ಪುರಾಲದ ಆ ಚೆಂಡದ ಬಾಕ್ಯಾರಡು ಬಲಿಯ ಸಂಪಾಯದ ಮರತ ಮೊದಲು ಉದಿಪನ ಬೆನ್ನಿಂಚಿದ ಶಕ್ತಿ ಅಮುಂಜ ಗುತ್ತುಗಬಹುದು ಉಲ್ಲಾಕಲಿನ ಉಜ್ಜಾಲಡು ಬೊಳ್ಳಿದ ಬಟ್ಟಲ್ಡು ಬಂಗಾರದ ಸಂಪಿಗೆ ಅದು ಉದಿಪನ ಬೆನ್ನಿಂಚಿದ ಶಕ್ತಿಗೆ ಅಂಚಿತ ಮಾಮಲ್ಲ ಶಕ್ತಿ ನಮನ ಚಾವಡಿದ ಬಾಮು ಕೊಡಲು ವಿಧೈದ ಅಂಗನೋಡು ತೋಣದಾಂಡ ಪಂಚದೈವಿಕವಾಯಿ ನಂಚಿದ್ದ ಆರಾಧನೆ ಬ್ರಹ್ಮೆರುಲ್ಲೇರು ಕೇಂದ್ರ ಸ್ಥಾನವಾದ ಬ್ರಹ್ಮೆರುಲ್ಲೇರು ಐತ ಬರಿಟಿ ನಾಗನ ಸಾನ್ನಿಧ್ಯ ಉಂಡು ಕ್ಷೇತ್ರಪಾಲೆ ನಂದಿಗೋಣೆ ಐತ ಬರಿಟಿ ಕ್ಷೇತ್ರಪಾಲೆ ಅಂಡ್ ಪಿದವ ರಕ್ತೇಶ್ವರಿ ಬೊಬ್ಬರಿಯೇ ಈ ಮಾತ ಸಾನ್ನಿಧ್ಯಲು ಐತ ಎದುರು ಮರ್ಗಿಳ್ಳು ನಮನ ಇಡೀ ಬಂಟ ಸಮುದಾಯದ ಪರಾಕ್ರಮದ ಪ್ರತೀಕವಾಯಿ ನಂಚಿತ್ತ ಆಳುತ್ತ ಜಡೆ ಗೇಣುತ್ತ ಮೂರೆ ರುಂಡದ ಮಿತ್ತು ರುಂಡ ಏರಿಂಚಿದ್ರ ಶಕ್ತಿ ದೈವ ಜುಮಾದಿನ ಸಾನ್ನಿಧ್ಯ ಒಂದು ಅದ್ಭುತವಾಯಿ ನಂಚಿದ್ದ ಶಕ್ತಿ ಕೇಂದ್ರ ನಮ್ಮ ಮಾತೆಲ್ಲ ಮುಲ್ಪ ಬದದ ಆ ದೈವಲ್ಲ ಚಾಕರಿ ಮಲ್ತಿನ ಜೀವನೋಡು ಎಂಚೆಂಚಿನ ಕಷ್ಟ ಎತ್ತಿನ ಪರಿಹಾರ ಮಲ್ಪುನಚ್ಚಿದ್ದ ಶಕ್ತಿ ಇತ್ತಿನ ಹಂಚಿದ್ದ ಒಂಜಿ ಸಾನ್ನಿಧ್ಯ ಅಲ್ವಾ ವರ್ಷಕ್ಕೂ ವರ್ಣಂಡಲ ನಮ್ಮ ಮಾತ ಸೇರೋಡು ಆ ಸೇರೋಡು ದಂಡ ಐಕೊಂಜಿ ಅಟ್ಟನೆಲುಗೋಡು ಐಕಬೋಡಾದ ಇಂಚಿದ ಒಂಜಿ ಕಾರ್ಯಕ್ರಮವನ್ನು ಮಲ್ದಿರಿ ಕೇವಲ ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಐತೊಟ್ಟಿಗೂ ಒಂಜಾದ ಜ್ಞಾನದ ಫಲಪುನು ಕೊರಪು ನಚ್ಚಿದ ಒಂಜಿ ಕಾರ್ಯಕ್ರಮ ಬೋರ್ಡು ಬಂದು ಈ ವೇದಿಕೆದ ಕಾರ್ಯಕ್ರಮವನ್ನು ಮಲ್ದಿರಿ ಈ ವೇದಿಕೆಯ ಪಾತೆರ ಅವಕಾಶ ಕೊರ ನೆಚ್ಚಿದ ಮಾತೆರಗ್ಲ ಯಾನು ಸುರುಕಾದ ಸೊಲ್ಮೆನ ಸಂದ ಒಂದು ಬಾರಿ ಪೊರ್ಲುದ ಕಾರ್ಯಕ್ರಮ ಯಾನು ವಾ ವಿಚಾರದ ಬಗ್ಗೆ ಪಾತೆರೊಂದು ರತ್ನಾಕರ್ ಶೆಟ್ಟರಿಗೆ ಎನ್ನದಾಗ ಸುರುಕು ಬಂಡೇರಿ ನಮ್ಮನ ಕುಟುಂಬದ ಕೌಟುಂಬಿಕ ವ್ಯವಸ್ಥೆದ ಬಗ್ಗೆ ಪಾತೆರಡು ಕೌಟುಂಬಿಕ ವ್ಯವಸ್ಥೆ ಎಂಚ ನಡತೊಂದು ಬೊಬ್ಬಡು ಬಂದ್ಪುನ ಇದ ಬಗ್ಗೆ ಇನಿ ಭಾರತದ ದಾಯಿಗೆ ಒರಿದಲ್ಲಿ ಕೇಳಿದಾಂಡ ಐತ ಕೌಟುಂಬಿಕ ವ್ಯವಸ್ಥೆ ಈ ದೇಶಗೂ ಬೇತ ರೀತಿಯ ದಾಳಿಲಾಯಗೆ ಅನಾನ್ಯವಾಯಿನ ಚಿನ್ನ ದಾಳಿಲು ಅವು ಮೊಘಲರು ಅಫ್ಜಿಲು ತುರ್ಕಿಲು ಪಠಾನೇರು ಇರಾನಿಲು ಬಹಮನಿಲು ಆದಿಲ್ ಶಾಹಿಲು ನಿಜಾಂ ಶಾಹಿಲು ಇಮಾಮ್ ಶಾಹಿಲು
ಡಚ್ಚರ್ನಗುಲು ತುರ್ಕಿಯರ್ನಗುಲು ಫ್ರೆಂಚರ್ನ ಈ ಮಾತ ದಾಳಿ ಆಂಡಲ್ಲ ಅಗಲು ಮುಲ್ಪದ ಸಂಪತ್ತನ್ನು ಲೂಟಿ ಮಲ್ತೇರೆ ಬಿಡುಂದಾಂಡ ಮುಲ್ಪದ ಸಂಸ್ಕೃತಿನ ಹಾಳು ಮಲ್ಪರ ಆಗ್ಲೇಡು ಸಾಧ್ಯ ಆಯ್ತು. ಆ ಸಂಸ್ಕೃತಿನ ದಾಯಕ ಹಾಳು ಮಲ್ಪರ ಸಾಧ್ಯ ಆಯ್ತು ಕೇಳಿದಾಂಡ ಮುಲ್ಪದ ಕೌಟುಂಬಿಕ ಪದ್ಧತಿ ಮುಲ್ಪ ಕಾಣೆ ಆಜಿ ಗಂಟೆಗೆ ಲಕ್ಕದ ಎರಲ್ಲ ಒಂಜಿ ದೇವಸ್ಥಾನಕ್ಕೂ ಎರಲ್ಲ ಕಡಬಡೊಂದಿಜ್ಜಿ ಅಪ್ಪೆ ಲಕ್ಕದು ಆ ಒಂಜಿ ಕೊಡಪನ ಬತ್ತೊಂದು ಉಗ್ಗೆದ ಗಟ್ಟೆಗೆ ಬೋದು ನೀರು ಪದೊಂಬತ್ತದು ಆ ತುಳಸಿ ಗಟ್ಟೆಗೆ ಮೈತದ ಆಲ್ ಒಂಜಿ ಸುತ್ತು ಬರ್ನಾಗ ಬಾಲೆ ಆತ ಬುಡ್ತಗ ಅಪ್ಪೆನೊಟ್ಟಿಗೆ ಲಗದಿಪ್ಪುಡು ಆ ಬಾಲೆಲ್ಲ ಮುಕ್ತವಾದವೇನು ಅನುಸರಣೆ ಮಲ್ಪುಡು ಆಲ್ ಬದದು ತಟ್ಟೆಗೆ ಪುಟ್ಟಿಯುಲು ಇಲ್ಲದೊಳೆ ಬದ ದೇವರೇ ಕೈ ಮುಗಿಯುಲು ದೀಪ ದೀಪಲು ಒಂದಿನ ಮಾತ ಬಾಲೆ ಮುಕ್ತವಾದ ಅನುಸರಣೆ ಮಲ್ಪುಡು ನಮ್ಮನ ಇಲ್ಲದೊಳಗಡೆ ಅಪ್ಪೆ ತನಕ ಗೊತ್ತಿಪ್ಪಂದಲಗನೆ ತನ್ನ ಒಂಜಿ ಪೀಳಿಗೆಗೆ ಆ ಸಾಂಸ್ಕೃತಿಕವಾಯಿನಂಚಿನ ಒಂಜಿ ಶ್ರೀಮಂತಿಗೆನೆ ಹಸ್ತಾಂತರ ಮಲ್ಪುಲು ಇನಿ ಪರಿಣಾಮದಾದ ಕೇಳಿದಾಂಡ ಇನಿ ಪ್ರತಿ ಒಂಜಿ ಕಡೆಡ್ಲ ತೋಡುಂದಾಂಡ ನಮ್ಮ ಮಾತ ನಮ್ಮನ ಜೀವನೋಡು ಒತ್ತಡ ಬರ್ತದೆ ನಮ್ಮನ ಜೀವನ ನಮ್ಮ ಬಾರಿ ಏನು ಬಂದ್ಬೇರೆ ಆರ್ಥಿಕವಾದ ನಮ್ಮ ವ್ಯಾವಹಾರಿಕವಾಯಿನಂಚಿನ ಬದುಕೊಂದು ವ್ಯಾವಹಾರಿಕವಾಯಿನ ಬದುಕಿಡು ಜೋಕಲೆ ಕೊರ್ರೆ ಸಮಯ ಸಹ ನಮಗೆ ಯಾವೊಂದು ಅಂಚಾದ ಏನೋ ಒಂದು ಕೇಳಿದಾಂಡ ಆ ಜೋಕಲೆಗೆ ಸರಿಯಾಯಿನ ಆ ಸಂಸ್ಕಾರ ತಿಕ್ಕೊಂದಿಜ್ಜಿ ಈ ಸಂಸ್ಕಾರ ತಿಕ್ಕೊಡುಂದಾಂಡ ಒಲ ಒಂಜಿ ಕರೆಟ್ ನಮ್ಮನ ಇಲ್ಲಡಿನ ಅಪ್ಪೆಳ್ಳು ಯಾವ್ದು ಮನಸ್ಸು ಮಲ್ಪಡೋ ಏನಂಚಿದ ಅನಿವಾರ್ಯತೆ ಉಂಟು ಯಾನು ಮೊರಣಿಂಜಿ ಕಡೆಗೆ ಪೋಯ್ನಲ್ಪ ಒಂಜಿ ಬಾಲಡಕ್ಕೆ ಅಂಡೆ ಅವು ಏರು ಕಾರ್ಯಕ್ರಮ ಒಂಜಿ ಪ್ರಾಯದಾರ ಇತ್ತಾರೆ ಆರು ಅಂಕಲ್ ಬಾಲ ಅಂಕಲ್ ಮಾಡಿದಾಂಡ ಇತ್ತೆ ಒಂಜಿ ಬಾಲಡಲ್ಲಿ ಅವು ಏರು ಕೇಳಿದಾಂಡ ಅಂಕಲ್ ಅಂತ ಬಂದ್ಬಿಡ್ಬುಂಡ ಅಂಕಲ್ ಜಾಸ್ತಿ ಆರು ಏರು ತಿದ್ದಮೆರ ದೊಡ್ಡಮೆರ ನೆಲೆಮೆರ ಆರು ಎಂಚ ಅಂಕಲ್ ಮಾಮನ ಮಾಮಿಯ ಒಲ್ಪಡ್ದಾರ ನಮಗೆ ಸಂಬಂಧ ಕೇಂಡ ಆ ಬಾಲೆ ಗೊತ್ತುಜ್ಜಿ ದಾಯ ಗೊತ್ತುಜ್ಜಿ ಕೇಳಿದಾಂಡ ಇನಿ ಕೋಡೆಡು ನಮ್ಮನ್ನ ಲೇಸಕಾಟಲು ಮಾತಾಪನ ಓಲ್ ಕೇಳಿದಾಂಡ ಒಲ್ಲ ಹಾಲ್ಡಪ್ ಕೂಡಿಯರು ಅಲ್ಪ ಉನಸ್ ಮಲ್ತೇರು ಅಲ್ಪಡದ ಅಗತ್ಯ ಇರ್ಬಿಟ್ಟು ಅಗಲು ಒಲ್ಪದಗಲು ಬಂದು ವಿಚಾರ ಗೊತ್ತುಜ್ಜಿ ದುಮ್ಮದ ಕಾಲಡು ಒಂಜಿ ಕಾರ್ಯಕ್ರಮ ಆಪಣ ಒಂಜಿ ಮದ್ಮೆ ಮಸೀರಿ ಬಾಯ್ಕೆ ಏನು ಆಪಣ ಅಂಡಲ್ಲ ಇಲ್ಲದ ಜಾಲಡ ಒಂದಿತ್ತು ಆ ಇಲ್ಲಗಿ ಒಂಜಿ ವಾರಡ್ದು ದುಂಬು ಮಾತ ಕುಟುಂಬದಗಲು ಸಂಸಾರದಗಲು ಬದ್ದದ ಅಲ್ಪ ಸೇರೊಂದಿತ್ತೇರು ಆ ಸೇರೊಂದಿಪ್ಪು ಹೆಚ್ಚಿದ ಬಡ್ತುಡು ಅಲ್ಪ ಪ್ರತಿ ಒಂಜಿಲ ಕೇವಲ ಆ ಇಲ್ಲಗ ಮಾತ್ರ ಸುತ್ತಮುತ್ತದ ಆತಿ ಇಲ್ಲದಾಗ್ಲೆಗ್ಲು ಒಂಜಿ ಪರ್ಬದ ವಾತಾವರಣ ಆಯನೆಲ್ಲದ ಮುಡತನೆ ಬೆರದನೆ ಮೇರ್ನ ಇಲ್ಲದ ನಾಲ್ ಬೆಂಚಿ ಕುರ್ಚಿ ಮದ ಕನತದ ಪಾಂಡೆ ಆ ಮುಂಚಿದ ದೊಡ್ಡದೆಪ್ಪರ ಒಂಜಿ ಜನ ತಾರಾಯಿ ಪಿರವರ ಕೆಲವು ಜನ ಸೇರೊಂದು ಆ ಕಡೆಯವರ ಒಂಜಿ ಜನ ಸೇರೊಂದು ಮಾತಿರ ಸೇರೊಂದು ಆ ಕೆಲಸ ಎಲ್ಲ ಹೊಂದಿತ್ತ ನಮ್ಮನ ಮಾತ ಕೂಡು ಕಟ್ಟಿ ಒಂಜಾತ ಪಾತಿರಲು ಕಷ್ಟ ಸುಖದ ವಿನಿಯೋಗ ನಡುತ್ತೊಂದಿತ್ತನೆ ಇನಿ ದಾದಾತನ ಕೇಳಿದಾಂಡ ಅವು ಮಾತ ಓಲೆಜ್ಜಿ ಅವೇನು ಮಾತ ಏರ್ ಮಲ್ತೊಂದುಲ್ಲರಿ ಕೇಂದ್ರ ಕ್ಯಾಟ್ರಿಂಗ್ ದಗಲು ಮಲ್ತೊಂದಿಲ್ಲ ಕ್ಯಾಟ್ರಿಂಗ್ ದಗಲಿಗೆ ನಿಗಲು ವಯಸ್ಸಾದ ಕೋರಿ ಅರಂದಾಂಡ ಅಗಲು ಬತ್ತದು ಪ್ರತಿ ಒಂಜಿಲ ಮಲ್ತು ಹೋಗ್ಯಾರ ನಿಗಲು 11 ಗಂಟೆಗೆ ಸರಿಯಾದ ಪೋಯರಡಾಂಡ ಅದು ಬರ್ತದೆ ನಿಗಲಿಗೆ ಸರಿ ಮಲ್ತು ಅಲ್ಪ ನಿಗಲಿಗೆ ಅರ್ಜೆಂಟ್ಗೆಲ್ಲ ಅಪ್ಪೆ ಮೆಚ್ಚಿಂದಾಂಡ ಅವಲ ಬಾಡಾಯ್ದಾಗಲು ತಯಾರು ಮಲ್ತಂತವ್ರು ಮರಣಿ ಗಂಟೆ ಕಾರ್ಯಕ್ರಮ ಬಂದಾಗ ಎದ್ಕೊಂಡ್ರೆ ಜನ ಇಲ್ಲದಾಗಲು ಏರ್ಲಜ್ಜರು ಆಲ್ರೆಡಿ 2 ಜನ ಲಿಪ್ಸ್ಟಿಕ್ ಬಾಡ್ದು ಎದುರು ಅಂತದಿರಿ ಎದ್ಕೊಂಡ್ರೆ ಇಲ್ಲದಾಗಲ ತಗುಲು ಏರದಾನೆ ಅಗಲಿಗೆ ಬಾಸೆಲ್ಲ ಬರ್ಬೇಕು ಖಾಲಿ ತೆಲ್ಪುನು ಮಾತ್ರ ಕಮ್ಮಿ ಇಂಚಿನ ಸಂಸ್ಕೃತಿ ಅವೇನು ಮರಣಿ ಕೇಮಾರ ಸ್ವಾಮಿಲು ಮುರಣಿ ಗೇಟ್ ಪಂಡೆ ಕೇಮಾರ ಸ್ವಾಮಿಲು ಒಂಜಿ ಉಲ್ಲೇಖ ಮಾಡ್ತಾರೆ ಕತೆ ದುಮ್ಮದ ಸ್ವಾಮಿನಗಲು ಎಲ್ಲ ದೇವಸ್ಥಾನ ಒಂಜಿ ಕಾರ್ಯಕ್ರಮ ಹೋನಾಗ ಎದುರು ಕನ್ನಡಿ ಕಲಸ ಬದೊಂದು ಮತ್ತು ಒಂದು ಯಾವ್ದು ಪುಣ್ಯನಗಲು ಬರೋದಿತ್ತೇರು ಈತ ಈಗ ಬಂದ ಜನ ದಿಕ್ಕುಜೇರು ಐಗ ಮುರಣಿ ಗೇಟಿಗೆ ಸ್ವಾಮಿಲು ಹೋನಾಗ ಇನ್ನ ಬಂದಿರ ಮನೆಗೆ 2 ಗೊಂಬೆ ಉಂಟದಿತ್ತೇರಿಗೆ ಎದುರು ಆ ಗೊಂಬೆ ಏನಕ್ಕೆ ಎಂಡ ಬಟನ್ ಅಡ್ನಾಡು ಅವು ವೆಲ್ಕಮ್ 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 ಬಂದ್ಬಿಡವು ಗೊಂಬೆ ಬೇರೆ ಸ್ವಾಮಿಲೆ ಭಾರಿ ಆಶ್ಚರ್ಯ ಅಂಡಿಗೆ ಹೆಂಗೋಸ್ಕರ ಈತ ಮಾತಾರ ಜನ ಮಲ್ದಿರ ಅಂದ ಮೇರೆ ಅಂಚಿ ಬೇರಿಗೆ ಒಂಜಿ ಬೆಂಚಿ ಮುಂದುವರಿ ಬತ್ತೆ ಗಾಯಗಲ ವೆಲ್ಕಮ್ 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 ಅನ್ನೋದು ಮೇರೆಗೋಸ್ಕರ ಹತ್ತವು ಮಾತಾರಿಗಳ ಬಂತು ಸ್ವಾಮಿಲು ಗಾಡಿ ಹಿಡುಗಲು ಒಂದು ಆಲೋಚನೆ ಮಲ್ತಿರಿಗೆ ಒಂದು ಒರಿ ಕಲುವೆ ಬತ್ತೆ ಅಂದಂಡ ಆಯಲ್ಲ ವೆಲ್ಕಮ್ ವೆಲ್ಕಮ್ ಅಂತು ಕಡೆಗಾಯ ಕಲುವೆ ಪೂರ ಗೋರ್ದು ಕೊನಗ ಥ್ಯಾಂಕ್ ಯು ಅನ್ಬಿಡವೆ ಪಣದಂಡ ಒಂದು ಯಾಂತ್ರಿಕವಾಯಿನಂಚಿನ ಬದುಕು ನಡುತ್ತೊಂದುಂಡು ಈ ಯಾಂತ್ರಿಕವಾಯಿನ ಬದುಕಿಡು ಈ ಸಂಬಂಧಗಳನ್ನು ಎಂಚ ಒರಿ ಪೋಲಿಕೆ ಎಣದಂಡ ಈ ಸಾಧ್ಯತೆ ಪುನಃ ನನ್ನ ಅಪ್ಪೆಡ್ಲಡ ಮಾತ್ರ ಇನಿ ಸ್ವಾಮಿ ವಿವೇಕಾನಂದರ ಬಗ್ಗೆ ನಮ್ಮ ಪಾತಿರುವ ಆ ಸ್ವಾಮಿ ವಿವೇಕಾನಂದರ ತಯಾರಾವಡಂಡ ಈಗ ಕಾರಣ ಏರಿಕೆ ಎಣದಂಡ ಆರ್ನ ಅಪ್ಪೆ ಭುವನೇಶ್ವರಿ ದೇವಿ ಅಮ್ಮೇರು ವಿಶ್ವನಾಥ ದತ್ತ ಲಾಯರ್ ಹತ್ತು ಅಮ್ಮೇರು ಒಂಜಿ ದಿನ ಕೇಂದ್ರಿಗೆ ಮಗ ಈ ಮಲ್ಲಾದ ದಾದಾಪ ಅಂದ್ ನರೇಂದ್ರ ಎಲ್ಲಿಯ ಬಾಲೆ ಬಂಡೆಗೆ ದೆತ್ತು ಬಂಡೆಗೆ ಯಾನು ಮಲ್ಲೆ ಅದು ಒಂಜಿ ಸಾರೋಟಿಗೆ ಇಡುಪು ನಂಚಿದ್ದ ಒಂಜಿ ಸಾರಥಿ ಅವಡೊಂದು ಬಿದಾಡ್ದೆ ಕುದುರೆಗೆ ಇಡುಪು ನಗೆಂಡೆಗೆ ಅಂದು ಕುದುರೆಗೆ ಇಡುಪೊಡೊಂದು ಬಿದಾಡ್ದೆ ಐಕೆ ಆಯ್ ಬಂಡೆಗೆ ಯಾನು ಈತು ಮಲ್ಲ ವಕೀಲೆ ಎನ್ನ ಮಗೆ ಕುದುರೆ ಸಾರೋಟಿಗೆ ಇಡುಪುನ ಐಕೆ ಬಂಡರಿಗೆ ಬಾಲೆಗೆ ಅಂಚ ಪನ್ಪುನತ್ತು ಯಾನು ಪನ್ಪೆ ಅಂದ ಅಪ್ಪೆ ಬರಿಕಿಲತ್ತದ ಬಂಡೋಲಿಗೆ ಈ ಕುದುರೆ ಸಾರೋಟಿಗೆ ಇಡುಪುಲ ಆಂಡ ಎಂಚಿತನ ಕುದುರೆ ಸಾರೋಟಿಗೆ ಇಡುಪುಲ ಅಂಡ ಆ ಭಗವದ್ಗೀತೆ ಬೋಧನೆ ಮಲ್ಪುನಚ್ಚಿದ ಶ್ರೀಕೃಷ್ಣ ಪರಮಾತ್ಮರ ಫೋಟೋ ತೋಜದ ಬಂಡೆಗೆ ಜಗತ್ತಿಗೆ ಮಾರ್ಗದರ್ಶನ ಮಲ್ಪುನಚ್ಚಿದ್ನ ಈ ರೀತಿಯ ಧರ್ಮಗೂ ಸಾರಥ್ಯ ಮಲ್ಪುನಚ್ಚಿದ್ನ ಕುದುರೆ ಇಡುಪುನ ಕೆಲಸ ಮಲ್ಪುಲ ಅಂದ್ ಕೃಷ್ಣನ ಉದಾಹರಣೆ ಅದು ತೋಜೇರಿ ಆ ಸ್ವಾಮಿ ವಿವೇಕಾನಂದರು 1793 ಇಡೀ ಜಗತ್ತಿಗೆ ಭಾರತದ ಆಧ್ಯಾತ್ಮದ ಪರಂಪರೆದಾದ ತೋಜಾದ ಗುರುಪನ ಕೆಲಸ ಮಾಡ್ತಾರೆ ಕಾರಣ ಏರ್ಕೆಂಡ ಅಪ್ಪೆ ಆ ಎಲ್ಲಿಯ ಪ್ರಾಯೋಡ ಗುರು ನೆಂಚಿದ್ನ ಪ್ರೋತ್ಸಾಹ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಕತೆ ಮಾತ ನಮಗೆ ಅಂದ
ಛತ್ರಪತಿ ಶಿವಾಜಿ ಮಹಾರಾಜರನ್ನೇ ಆರ್ನ ಅಮ್ಮೆ ಶಹಾಜಿ ಬುಲೆಪದಿನ ತಾರ್ನ ಅಪ್ಪೆ ಜೀಜಾಬಾಯಿ ಬುಲೆಪದಿನಿ ಆ ಜೀಜಾಬಾಯಿ ಎಂಚ ಬುಲೆಪವರಿಗೆ ದಂಡ ಒಂಜಿ ದಿನ ಎಲ್ಲಿಯ ಬಾಲ ಶಿವಾಜಿ ಪದ್ಧತಿ ಕೇಳುವ ಅಪ್ಪೆ ಇಡೀ ಊರದ ಪಾತ ಪೊಡಿഞ്ഞ ಅಂತ ಒಂದಿಲ್ಲರು ಮಾತೆಲ್ಲ ರವಿಕೆ ಪಾಡೋ ತಿರ್ಕೊಂದಿಲ್ಲರು ಈರ್ದಾನೆ ಸೆರಂಗಡು ಮಾನ ಮುಚ್ಚೊಂದು ತಿರ್ಕೋರು ಈ ರವಿಕೆ ದಾನೆ ಪಾಡಿಜರಿಗೆ ಎನ್ನಗ ಆ ಎಲ್ಲ ಬಾಲೆಗೆ ಅಪ್ಪೆ ಬಂದ್ಪುಲ್ಗೆ ಎನ್ನ ಇಡೀ ಭಾರತದ ಪೊಣ್ಣು ಪೊಡಿഞ്ഞವನಾಗಲೇನು ಮೊಗಲೇರು ಮತ್ತೆ ದಿರ್ತು ಪಾಡದು ಕೊನದು ಅಗಲಿನ ಹಾಳು ಮಲ್ತೊಂದಿಲ್ಲರು ಅತ್ಯಾಚಾರ ಮಲ್ತೊಂದಿಲ್ಲರು ಅಗಲಿಗೆ ದಾಂತಿನ ಮಾನದ ಚಿಂತೆ ಎಂಕದಾಗಿ ನಿಕ್ಕು ನಿಜವಾದ ಉದ್ಯಮಿ ವಿಶ್ವನಾಥ ಡಿ ಶೆಟ್ಟಿ ಎಡಮೇರು ತಾಕಡಬೈಲು ಆದ ತಾವು ಸಾಕ್ಷಿಯಾಗಿದ್ದೀರಿ. ಉಡುಪಿ ತಾಲೂಕಿನ ಕೆಂತೂರು ಪಡುಮನಿ ದೇಜಪ್ಪ ಶೆಟ್ಟಿ ಮತ್ತು ಕಟ್ಟಿಂಗೇರಿ ಮನೆ ಎಡಮೇರು ತಾಕಡಬೈಲು ಶ್ರೀಮತಿ ರತಿ ಶೆಟ್ಟಿ ದಂಪತಿಯ 7 ಮಕ್ಕಳಲ್ಲಿ ದ್ವಿತೀಯರಾಗಿ ಜನಿಸಿದ ತಾವು ಮೂಡುಬೆಳ್ಳೆಯ ಸೈಂಟ್ ಲಾರೆನ್ಸ್ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಪೂರೈಸಿ ಆರ್ಥಿಕ ಕಾರಣದಿಂದ ಶಿಕ್ಷಣ ಮೊಟಕುಗೊಳಿಸಿ ಮುಂಬೈ ತಲುಪಿದಿರಿ. ತಂದೆ ದೇಜಪ್ಪ ಶೆಟ್ಟಿಯವರು ಅದಾಗಲೇ ಮುಂಬೈಯಲ್ಲಿ ಹೋಟೆಲ್ ಉದ್ಯೋಗಿಯಾಗಿದ್ದರು. ಫೋರ್ಟ್ ಕರ್ನಾಟಕ ಫ್ರೀ ನೈಟ್ ಸ್ಕೂಲ್ನಲ್ಲಿ ಸ್ಥಗಿತಗೊಂಡಿದ್ದ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದಿರಿ. ಬೆಳಿಗ್ಗೆ 6ರಿಂದ ಸಾಯಂಕಾಲ 6 ಗಂಟೆವರೆಗೆ ದುಡಿದು ರಾತ್ರಿ ಶಾಲೆಯಲ್ಲಿ ಶಿಕ್ಷಣ ಮುಂದುವರಿಸಿ ಮೆಟ್ರಿಕ್ ತೇರ್ಗಡೆಯಾದಿರಿ. ಜೀವನ ವಿಸ್ಮರೇಷಣ ಒಂದು ನೇಪಲ ಮನಪರ ಸಾಧ್ಯಜ್ಜಿ ಒಂದು ಎನ್ನ ಸತ್ಕರತ್ತು ದಶಜಿಕ್ಕಡು ಪರದಿದ್ದಿನ ಮಜು ದೊಡ್ಡ ಮನೆ ಕುಟುಂಬದ ಇನಿ ಮಜು ದೊಡ್ಡ ದೊಂಬಲಿಟ್ಟು ಒಂಜಾತಿನ ಒಟ್ಟನ ಕುಟುಂಬದ ಸತ್ಕಾರ ಏನ ಸತ್ಕರನು ಏನ ಪ್ರೀತಿದ ಮಜು ದೊಡ್ಡ ಕುಟುಂಬದ ಅರ್ಪಣೆ ಮಾಡ್ಬೇನು ಬಂದರೆ ಸಾಧಾರಣ 1000 ವರ್ಷ ಇತಿಹಾಸ ಇದ್ದಿನ ಮಜು ದೊಡ್ಡ ಆರೋಗ್ಯ ಈ ಪ್ರದೇಶ ಮಾತ್ರ ಹತ್ತು ವಿಷ್ಣುಮೂರ್ತಿ ದೇವಸ್ಥಾನದ ಆರೋಗ್ಯ ನಮ್ಮ ಕೈಟಿ ಇದ್ರಿಂದ ಇತಿಹಾಸ ಬಂದ್ಬಿಡು ಸುಮಾರು 25 ವರ್ಷ ದುಂಬು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕೆಳದಿ ರಾಜನ ಆರೋಗ್ಯಗಳು ಕಾಳುವೆತ್ ಕಾಯ್ಮಡು ಕಾಪುದ ಸಾಮಂತರಾಯನ ಮರ್ದಹೇಕಡದ ಪ್ರಧಾನ ವ್ಯಕ್ತಿಯೊಬ್ಬರ ನಮ್ಮ ಕುಟುಂಬ ಹಿರಿಯೆ ಆಯರ್ನ ದುರಭಿಮಾನ ದುರಾಚಾರ ದುರಹಂಕಾರ ಹೊರತಾದ ನಮ್ಮ ಸ್ಥಾನಮಾನ ಅಧಿಕಾರ ಮನದ ಕಳೆಯೊಂದು ನಮ್ಮ ಕುಟುಂಬಿಗರು ಬೇತೆ ಬೇರೆ ವಲಸೆ ಬೇರೆ ಚರಿತ್ರೆ ಬಂದ್ಬಿಡು ಆಂಡ ನಮ್ಮ ದೈವದೇವ ಸತ್ತುಡು ನಾವು ಒಬ್ಬರು ನೆಲ ಉರಿಯನ ಅವ್ರದ ಪ್ರತಿಷ್ಠೆಗಳು ಮೆರೆ ಅಂದು ಅವ್ರು ತುಂಬ ಹೆಮ್ಮೆದ ವಿಷಯ. ನಮ್ಮ ಮಜು ದೊಡ್ಡ ಮರದ ಬಗ್ಗೆ ಕೃಷ್ಣನ ಚೌಟಿಯರು ಹೇಳಿದರೆ ಹಿಸ್ಟ್ರಿ ಆಫ್ ಬಂಡ್ಸ್ ಮಿಡಿಲ್ ಏಜ್ ಟು ಮಾಡರ್ನ್ ಲತಾಮ್ ಪುಸ್ತಕಗಳು ಉನ್ನತ ಬಗ್ಗೆ 210 ಪೇಜ್ ಸಂಕ್ಷಿಪ್ತ ವರ್ಣನೆ ಉಂಟು. ಅಂಚನೆ ನಮ್ಮ ಮಜು ದೊಡ್ಡಗುಂಡು ಸಂಬಂಧಪಟ್ಟ ಕಟ್ಟಿಗೆ ಕಡಿಮೆದ ಜರ್ಗ ಸುಭಾಷಣ ಸವಿಸ್ತಾರ ವಿವರಣ ಈ ಪುಸ್ತಕಗಳುಂಟು. ಒಂದು ಭಾರತೀಯ ವಿದ್ಯಾಭವನ ಪಬ್ಲಿಷ್ ಮಾಡಿದ್ದಾರೆ ಇಂಗ್ಲಿಷ್ ಪುಸ್ತಕ ಪೂರ ನಮ್ಮ ಮಜು ವಿಚಾರದ ಉಂಟು. ಕವಿತಾ ಎಸ್ ಶೆಟ್ಟಿ ಅವರು ಮತ್ತು ಬಂಟ ಸಮಾಜ ಹೆಮ್ಮೆ ಪಡುವಂತಾಗಿದೆ. ಕಲಿಕೆಯಲ್ಲಿ ಮುಂದಿರುವ ತಾವು ಕುಣಿತ ಮತ್ತು ಫುಟ್ಬಾಲ್ ಅನ್ನು ಪ್ರಮುಖ ಹವ್ಯಾಸವನ್ನಾಗಿಸಿದ್ದೀರಿ. ವಿನಯ ಸರಳತೆ ಮತ್ತು ಸಂಸ್ಕಾರಗಳನ್ನು ಎಳವೆಯಲ್ಲಿ ಮೈಗೂಡಿಸಿಕೊಂಡಿರುವ ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ಇನ್ನಷ್ಟು ಸಾಧನೆ ನಿಮ್ಮದಾಗಲಿ ಎಂಬ ಹಾರೈಕೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮದಂದು ಮುಖ್ಯ ಅತಿಥಿ ವಿಶ್ವ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ, ಗೌರವ ಅತಿಥಿಯಾಗಿರುವ ಸಮಾಜ ಸೇವಕರಾದಂತಹ ಲೀಲಾಧರ್ ಶೆಟ್ಟಿ ಕರ್ನಾಡಿ, ಪತ್ರಕರ್ತರಾದಂತಹ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ, ಉದ್ಯಮಿ ವಿಶ್ವನಾಥ್ ಡಿ ಶೆಟ್ಟಿ ಕಟ್ಟಿಂಗೇರಿ ಮನೆ ಎಡಮೇರು ತಾಕಡಬೈಲು ಅವರ ಸಮ್ಮುಖದಲ್ಲಿ ಸನ್ಮಾನಿಸಲು ನಾವು ಅತೀವ ಹೆಮ್ಮೆ ಪಡುತ್ತೇವೆ.
ಶಾಖೆಯ ಪ್ರತಿನಿಧಿಯಾಗಿ ವಿಶೇಷ ಸಾಧನೆ ಮಾಡಿದ ಅವರು MDR ಸದಸ್ಯತ್ವ ಪಡೆದಿದ್ದು ರಂಗತರಂಗ ಕಲಾತಂಡ ಮತ್ತು ತ್ರಿಮೂರ್ತಿ ಯಕ್ಷಗಾನ ಕಲಾತಂಡ ರಚಿಸಿ ದೇಶಾದ್ಯಂತ ಪ್ರದರ್ಶನವನ್ನು ನೀಡಿ ಸೈ ಎನ್ನಿಸಿಕೊಂಡಿದ್ದಾರೆ. ಜಾತಿ ಧರ್ಮ ಭೇದವಿಲ್ಲದೆ ವರದಕ್ಷಿಣೆ ರಹಿತ ಸರಳ ವಿವಾಹವನ್ನು ಸ್ವಂತ ಖರ್ಚಿನಲ್ಲಿ ಮಾಡಿರುವ ಹಿರಿಮೆ ಅವರದ್ದು. ಅಂತೆಯೇ ಚಕ್ರವರ್ತಿ ಕಲ್ಚರಲ್ ಕ್ಲಬ್ ಸ್ಥಾಪಿಸಿ ಕ್ರೀಡಾ ಪ್ರತಿಭೆಗಳಿಗೆ ತರಬೇತಿಯನ್ನು ನೀಡಿ ಅವರನ್ನು ರಾಜ್ಯ ದೇಶೀಯ ಮಟ್ಟದ ಕ್ರೀಡಾಪಟುಗಳಾಗಿ ಪರಿವರ್ತಿಸುವಲ್ಲಿ ಇವರ ಶ್ರಮ ಅನನ್ಯ. ಅಶಕ್ತರಿಗೆ ನ್ಯಾಯ ಒದಗಿಸುವಲ್ಲಿ ಶ್ರಮಿಸಿದ್ದು ಅವರ ವ್ಯಕ್ತಿತ್ವಕ್ಕೆ ಹಿಡಿದಿರುವ ಕನ್ನಡಿ. ಜೀರ್ಣಾವಸ್ಥೆಯಲ್ಲಿರುವ ಅನೇಕ ದೇವಸ್ಥಾನಗಳನ್ನು ಜೀರ್ಣೋದ್ಧಾರಗೊಳಿಸಲು ಹಗಲಿರುಳು ಶ್ರಮಿಸುತ್ತಿರುವ ಅವರು ವಿವಿಧ ಸಂಘಟನೆಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಸಮಾಜ ಸೇವಕರಾದ ಅವರಿಗೆ 10 ಪ್ರಶಸ್ತಿಗಳು ಅರಸಿ ಬಂದಿವೆ. ಇದರಲ್ಲಿ ಪ್ರತಿಷ್ಠಿತವಾದದ್ದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. ನಾನು ಮಜೂರು ಗ್ರಾಮದೇ ಅಂಡ ಮಜೂರು ದೊಡ್ಡ ಮನೆ ಫ್ಯಾಮಿಲಿದಾಗಲು ಏನನ್ನು ಗೌರವ ಅತಿಥಿಯಾದ ಮುಲ್ಪ ಸ್ವೀಕಾರ ಮಾಡಿದ್ದಾರೆ. ಅವು ಏನಕ್ಕೆ ಬಾರಿ ಮಲ್ಲ ಹೆಗ್ಗಳಿಕೆದ ಪಾತ್ರ ದಯಪಂಡ ಯಾನು ಗ್ರಾಮಸ್ಥೆ ಆದ ಮುಲ್ಪ ಮುಖ್ಯ ಅತಿಥಿ ಆದ ಬರ್ಪಿನ ಎನ್ನ ಮನಸ್ಸಿಗೆ ಸರಿತು ಇಜ್ಜಿ ಆಂಡಲ ಅಗಲು ಕೊರ್ತಿನ ಗೌರವವನ್ನು ಸ್ವೀಕಾರ ಮಾಡಿದೆ ಅಂಚಾಜಿಗಳು ದೊಡ್ಡ ಪತ್ತು ಹೊಂದಿದೆ ಇತ್ತ ಸ್ವಾಗತ ಮಲ್ಪನಂಚನೆ ಏನ ಪ್ರಾಯಶಃ ಆರು ಬೋಳದು ಬಿಡ್ತಿರತ್ತು ಅವು ನಿಜವಾಗ್ಲೂ ಯಾರು ಮುಖ್ಯ ಅತಿಥಿ ಹತ್ತಿನ ಒಂಜಿ ಸತ್ಯದ ಪಾತ್ರ ಈ ಜಾಗದ ಮಣ್ಣದ ಗುಣ ಅಂಚ ಸತ್ಯದ ನಡಪಡೋದಕ್ಕೆ ಒಂದು ಸಾಕ್ಷಿ. ನಿಜವಾಗ್ಲೂ ಯಾರು ಅತಿಥಿ ಹತ್ತು ಯಾರು ನಿಗಲ್ಲ ஒரு ಸೇವಕ್ಕೆ ಅಂಚನೆ ಅವರಿಗೆ ಬಂದು ಬಡದು ಪಡೋಲಿ ಆಂಡಲ ಈಗ ಗೌರವ ಕೊಡ್ತಾರೆ. ಅದಕ್ಕೋಸ್ಕರ ನಿಗಲ್ಲ ಎದುರು ಬಂದು ಹೊಂದಿದೆ. ಎನ್ನ ಗುರುಕುಲ್ ಡಾಕ್ಟರ್ ನಾರಾಯಣ ಶೆಟ್ಟರ್ಲೇರು ಯಾನಾರ್ನ ಶಿಷ್ಯ ಕಿನ್ನಿ ಪುನಾಂಗ್ ಸಮ ಪೆಟ್ಲ ಬಿಡು ಅಂತಿರಾರು ಅಲ್ಲಿ ಹೋಗಿ ತೇಪತ್ತಿಗಳು ಒಂಜಿ ಭಾರಿ ಶೋಕದ ಒಂಜಿ ಆಶೀರ್ವಾದ ಮಲ್ಪಿರಂಕ ಅರ್ನ ಕಾಲಿಗೆ ಅಡ್ಡ ಬುರ್ದು ಈ ಒಂಜಿ ಮಜೂರ್ ದೊಡ್ಡ ಮನೆ ಫ್ಯಾಮಿಲಿನ ಒಟ್ಟು ಮಲ್ತದ್ದು ಈ ಒಂಜಿ ಈತ ಪುರ್ಲದ ಕಾರ್ಯಕ್ರಮ ಆಯೋಜನೆ ಮಲ್ದಿನ ಸುಭಾಷ್ ಚಂದ್ರ ಹೆಗ್ಡೆರೆಗೆ ಅಂಚನೆ ಕಾಪು ಲೀಲಾಧಾರ್ ಶೆಟ್ಟರಿಗೆ ಲೀಲನ್ನೇ ಈ ಏರಿಯೋಡು ಬೋಡ್ನಾಥ್ ಸಮಾಜ ಸೇವೆ ಮತ್ತು ಜನಕಲ್ನ ಪ್ರೀತಿಯನ್ನು ಪಡೆದಿದ್ದಾರೆ. ಪೊಲ್ಲಲಿ ಬ್ರಹ್ಮಕಲಶೋತ್ಸವಡು ಒಂದು ಇಲ್ಯ ಜವಣೆ ಧಾರ್ಮಿಕ ಉಪನ್ಯಾಸ ಕೊರ್ರೆ ಬತ್ತೇರಿ ಯಾನ್ ಅದೇ ತೂತಿನೇ ಜದ ಮುಟ್ಟ ಇಲ್ಲೇ ಜವನಾಗೊಂದು ಈತ ಮಲ್ಲ ಒಂಜಿ ಜವಾಬ್ದಾರಿ ಕೊಡ್ತೇರಿ ಅಂತ ಅಂದ್ ಬಂದೆ ಅನ್ನಂಚತ್ತು ಯಾನೇವಲ್ಲ ಭಟ್ರ ನಾನು ಮೇಲ್ ಪಾತ್ರೆ ಪುಡನ ಶುರುವನೆ ಗೊತ್ತು ಕಿನ್ನೆ ಆಟಂ ಬಾಂಬ್ ಶಬ್ದ ಏತ ಬಂದಾನಿ ಯಾನ್ಕುಯ್ಯ ಹಿಂಗೆ ಈತ ಸಂತೋಷ ಅಂಡ್ ನಾವು ಬಂಟೆ ರೇಟ್ಲ ಒಂಜಿ ಈತ ಕಿನ್ನ ಪ್ರಾಯದ ಒಂಜಿ ಜವನೆ ಈತ ಪೊರ್ಲದ ಒಂಜಿ ಧಾರ್ಮಿಕ ಉಪನ್ಯಾಸ ಕೊಡ್ತೀನಿ ಅನ್ನಾಗ ಅವು ನಮ್ಮ ಮಲ್ಲ ಒಂಜಿ ಶಕ್ತಿ ಅవి ನಂಗೆ ಭಾರಿ ಸಂತೋಷ ಅಂಡ್ ಶ್ರೀಕಾಂತ್ ಶೆಟ್ರ ದೇವರಿಗೆ ನನ್ನ ಮಿತ್ತಿಗ್ಲ ಇಂಚಿನ ಒಂಜಿ ಶಕ್ತಿ ಕೊರಡು ಅಂಜಂಗಲ ಅರ್ಪಿತಾ ಶೆಟ್ರ್ ಬೊಂಬೈಡ್ಲ ಬಾರಿ ಶಬ್ದ ಉಂಟಾರ್ನ ಖಾಲಿ ಒಂಜಿ ಯಾಕ ತೂತು ಜಾನ ನಾನು ಅವಾಜಿಗೆ ಒಂದು ಆಮೇಲೆ ಲೀಲ ನಡಗೆ ಅರ್ಪಿತಾ ಬಟ್ ಆತ ಪೊರ್ಲದ ಒಂಜಿ ಒಂಜಿ ಆ ಉಚ್ಚಾರ ಸ್ವರ ಪೂರ ದೇವರು ಕೊಡ್ತೇವೆ ಒಂದು ಮಾತಾ ದೇವನಾರು ಬಾಂಬೆಗ್ಲ ಮಾತಾ ಕಾರ್ಯಕ್ರಮ ಬರ್ಪೇರು ಇನ್ನು ಏತ್ ಪೊರ್ಲುಡು ನಮ್ಮ ಊರ್ದ ಒಂಜಿ ಸಂಸ್ಕಾರ ಸಂಸ್ಕೃತಿ ಬಂಟೆನ್ನ ಶಕ್ತಿದಾದ ಒಂದು ಶ್ರೀಕಾಂತ್ ಶೆಟ್ಲ ಅರ್ಪಿತಾ ಶೆಟ್ಲ ಬಾರಿ ಪುರ್ಲುಡು ಪಾತಿರಿ ಯಾನ ಧಾರ್ಮಿಕ ವಿಷಯ ಪಾತೆರ ಹೋಪುಜಿ ಹೆಚ್ಚ ಸಮಯ ದೆಪ್ಪುಜಿ ದೇವನಾಗ ಅರೆಗ್ಲ ಅವಳು ಮಧು ಬಂಟ್ರಂಡು ಏನೇ ಶ್ರೀಕಾಂತ್ ಶೆಟ್ಟಿ ಪೋರಂಡು ఒక ನಮ್ಕಲ ಮೂಲ ಧಾರ್ಮಿಕ ಕಾರ್ಯಕ್ರಮ ಅವರಂಡು ಬೊಕ್ಕ ಇನಿ ಸನ್ಮಾನ ಪಡಿನ ವಿಶ್ವನಾಥ್ ಶೆಟ್ರ್ ಅವ್ರು ಏತ್ತು ವರ್ಷೋಡ್ದಿಂಚಿ ಪೂನೋಡು ಅನ್ಪುದಾರ್ಕೆ ಅನ್ನೋದಿಲ್ಲ ಎಂಕುಲು ಜೋಕುಲು ಸುರುಪುಯಿನದಲ್ಲ ವಿಶ್ವನಾಥ್ ಶೆಟ್ರ್ನ ಬಾರಿ ಅವಳು ಕಾರ್ಯಕ್ರಮ ಸಂಘಟನೆ ಸಂಘ ಅಧ್ಯಕ್ಷರು ಅವು ಒಂದು ತುಳು ಸಂಸ್ಥೆ ಹೋಟೆಲ್ ಅಸೋಸಿಯೇಷನ್ ಅಂಚೆ ಮೂಲ ನಾರಾಯಣ ಶೆಟ್ರು ಎದುರು ಅರ್ಲ ಬಾರಿ ಆತ್ಮೀಯ ಅಕ್ಲು ಮಾತ ಎಂಗಲಿ ಮಾತು ಬಾರಿ ಆಶೀರ್ವಾದ ದೂರ ಇತ್ತಿನಲ್ಲ ಒಂಜಿ ಆಶೀರ್ವಾದ ಮಲ್ತೊಂದು ಇತ್ತಿನ ಅಂಚಿನ ವ್ಯಕ್ತಿಲು ಬಂಟೆರ್ನ ಒಂಜಿ ಹಿರಿಯ ವ್ಯಕ್ತಿಲು ಬಂಟೆರ್ನ ಸಮಾಜದ ಒಂಜಿ ಶಕ್ತಿಲು ಅಕುಲು ಅಂಚ ಇನಿ ಆ ರಮೇಶ್ ಅನ್ನೆ ಮೂಲು ಊರುಡಿತ್ತಿದ್ಲ ಮೂಲ ಇಲ್ಲಾಡಿಜ್ಜೇರಿಗೆ ಏನು ಬರೀಟ್ ಕೇಂದ್ರ ನಾನು ಬೇತಗೋಡಿ ಬರ್ತದಲ್ಲ ದೇವದೇವರನ್ನ ಪೂರ ಕೆಲಸಲಿನ ಪುರ್ಲೋಡು ಮಲ್ತೊಂದಿಲ್ಲ ಇವು ಇಲ್ಲದ ಮರ್ಯಾದಿನ ಒಂದು ಪ್ರಯತ್ನ ಆರ್ನಲ್ಲ ಒಂಜಿ ಮಲ್ಲ ಪ್ರಯತ್ನ ಹರ್ಷಿತಿನ ಎಲ್ಲ ಈ ಇಲ್ಲದ ಒಂಜಿ ಕೀರ್ತಿನ ಇಂಟರ್ನ್ಯಾಷನಲ್ ಪೋತೆ ನನ್ನ ಇಲ್ಲೇ ಬಾಲೆ ನನ್ನ ಸನ್ಮಾನ ಇತ್ತ ಮಲ್ ಬರಬಲ್ಲೆ ಆಗ ನನಾತ ಮಲ್ಲ ಒಂಜಿ ಟೈಟಲ್ ಗಿಟಲ್ ಮತ್ತು ಹೊಡೆದು ಬಾರಿ ಮಲ್ಲ ಒಂಜಿ ಶಕ್ತಿ ಅವಡ ನಮ್ಮ ಮಾತೆಲ್ಲ ಆಶೀರ್ವಾದ ಆಗಿ ಪಡ್ ಬಂದು ದೇವಡೆ ಅನ್ನಟ್ವೆ ಬೊಕ್ಕ ಜಯರಾಮ್ ಶೆಟ್ಟಿ ಎಂಕಲ್ ಬಣ್ಸಂಗೋಡು ಮಸ್ತು ದಾಲ ಒಂಜಿ ಸುದ್ದಿದಂತೆ ಕೆಲಸ ಮಾಡ್ತಾರೆ ಯಾರು ಅಧ್ಯಕ್ಷ ಪುನಲ್ಲ ಇರ್ತೀರಿ ಎತ್ತು ವರ್ಷೋಡಿಂಚಿ ಇದು ಆರೋಗ್ಯ ತುನಾಗ ಆರೋಗ್ಯ ಎಲ್ಲ
ಎಡ್ಡ ರೀತಿ ಬೇಗ ಗುಣವಾಡು ಬಂದು ಯಾನು ದೇವಡು ನಟ್ಟು ಅನ್ನ ಬೊಕ್ಕ ಗಂಗಾಧರ ಶೆಟ್ಟಿ ಅನ್ನ ಕಾಲೇಜಿಗೆ ಒಟ್ಟು ಬಿತ್ತಂಗು ಕಾಲೇಜ್ 1 ವರ್ಷ ಮಲ್ಲೆ ಬೊಕ್ಕ ಇನೀತು ನಾವು ಮಜೂರ್ ಮೂಲು ಇರ್ಲಿರಂದು ಗೊತ್ತಾನೆ ಭಾಸ್ಕರನ್ ಎಂಕಲ್ನ ಬಣ್ಸಂಗದ ಸಕ್ರಿಯ 50 ವರ್ಷ 30 ವರ್ಷ ಅಂಡ ಏನಂದ ಜನರಲ್ಲಿ ಹೆಚ್ಚು ವರ್ಷ ಯಾರು ಬಣ್ಸೋರು ಕೆಲಸ ಮಲ್ತು ಅಂತೆ ಇನಿ ಯಾನ್ ಇಡೀ ಬರೋಡುಂದ ಸುಭಾಸನ್ನೆಲ್ಲ ಅರ್ಲ ಭಾಸ್ಕರನ್ನೆಲ್ಲ ಭಾರಿ ಒತ್ತಾಡಿ ಯಾನ್ ಕೆಲವು ಸರಿ ಒಂಚೂರು ಅಂಚಿಂಚು ಮಲ್ಪುಂಡು ದೇವನ್ನ ಮಸ್ತ್ ಜನ ಭಿನ್ನರಿತ್ತೆರಡ ಯಜಸ್ತಾಪಣೆ ಯಾನ್ ಪಂಡ 20 ತಾರೀಕು ಕಟೀಲ್ದ ಜಾತ್ರೆ ಬರ್ತದೆ 21 ತಾರೀಕು ಬೊಂಬಾಯಿಗೆ ಇಲೆಕ್ಷನ್ಗೆ ಹೋದು ಎಂಕಲ್ಲ ಇದು ಗೋಪಾಲ್ ಶೆಟ್ಟಿ ಇಲೆಕ್ಷನ್ ಅದ್ರ ಪ್ರತಿ ವರ್ಷ ನೋಡಿ ಬೇಲೆ ಮಲ್ತಂತಾಳು ಅಜ್ಜ ಮಗಲ್ನ ಒಂಜಿ ಸುಭಾಸನ್ನೆಲ್ಲ ಅರ್ಲ ಪ್ರೀತಿ ಬಂದಾಗ ಅಡೆ ಜನ ಕಡಪುಡ್ದು ಲಕ್ಷ್ಮೀನಾರಾಯಣ ದೇವಸ್ಥಾನ ಅಡೆ ಜನ ಒಯ್ದಿನಿ ಮೂಲ ಬಂದಾಗ ಒಂಜಿ ಎತ್ ಪುರ್ಲದ ಒಂಜಿ ಸ್ವಾಗತ ದೇವರನ್ನ ಅವಳು ತುಯ್ಯನ್ನ ಮಜೂರು ಫ್ಯಾಮಿಲಿ ಬಂದು ಪೂರ ಡೀಟೇಲ್ ಕೇಂದ್ರ ಗಂಗಾನಾಡ ಪಂಡ ಮಸ್ತ್ ಬೇತೆ ಜನಗಳು ನಾವು ಕುದರ್ತೀವಿ ಇದು ಪೆನನ್ಸಿಲ್ದ ಕಲ್ನಾಡು ಎಂಗಲ್ಲ ನಾರಾಯಣ ಸಿಲ್ಕ್ದ ಚಂದ್ರಶೇಖರನ್ನ ಹಾಡು ಕೆಲವು ಜನ ಮಕ್ಕಳು ಮಾತ್ರ ಇಂಚ ಬಂಡೆ ಯಾಕೆ ಬಂಡೇರಿ ಒಂದು ಕಂಪ್ಲೀಟ್ ವರ ಅಳಿದ್ಬೋದಿತ್ತು ಮಾತ್ರ ಅಲ್ಪ ಇತ್ತಿನಾಗಲಿ ಒಟ್ಟು ಮಲ್ತದ ಈತ ಎಂಗ್ಳು ವೆಲ್ಫೇರ್ ಟ್ರಸ್ಟ್ ಒಂದು ಮಲ್ದ ಆಯ್ತಾ ಮುಖ ಮೂಲ್ ತೂನಲ್ಲಿ ಅಂತ ತುಪ್ಪೆ ನಮ್ದೊಂಜಿ ವಿಶೇಷ ಒಂಜಿ ಕಾರ್ಯಕ್ರಮ ದೇವನ್ನ ಮಸ್ತ್ ಬೇತಗೋಡಿ ಪೋಂಡ ಮಾತ ಊರ್ ದಕ್ಕಲು ಅಕಲು ಮೊಗಲು ಮಾತ ಗುತ್ತುವರೆಗೆ ದಕ್ಕಲು ಮೊಗ್ಬೆ ಮೂಲ ಅಂಚದ ಫ್ಯಾಮಿಲಿ ದಕ್ಕಲು ಪೂರಲ್ಲಿ ಐಟ್ಲಿ ಏನಂಜಿ ಊರು ದೆಚ್ಚ ಪಿದೇವರು ಪೂನಾ ದಕ್ಕಲು ಬಾಂಬೆ ದಕ್ಕಲು ಮಸ್ತ್ ಜನ ದೇವದ್ರೆ ಪೂನಾ ದಕ್ಕಲಿಗೆ ಬೊಂಬೆ ದಕ್ಕಲಿಗೆ ಮಸ್ತ್ ಕೂಡಿಗೆ ದೇವನ್ನಾಗ ಎಂಗಲಿಗೆ ಏತು ಸಂಪಾದನೆ ಆಂಡಲ್ಲ ಏತು ದುಡ್ಡು ಆಂಡಲ್ಲ ಬೊಂಬೆ ದಕ್ಕಲು ಆಡು ಪೂನಾ ದಕ್ಕಲು ಆಡು ಬೆಂಗಳೂರು ದಕ್ಕಲು ಆಡು ಎಂಗಲಿ ಒಂಜಿ ಊರು ಪೋರ ಇಲ್ಲು ಬೋಡು ಎಂಕಲ್ಲ ದೈವ ದೇವರು ಬೋಡು ಎಂಗಲಿ ಒಂಜಿ ಆತ್ಮಗೂ ನಿಜವಾಗಿ ನಾವು ಶಾಂತಿ ತಿಕ್ಕು ಬಂಡ ಊರ್ದ ದೈವ ದೇವರನ್ನ ಕೆಲಸ ಭೂತ ಮಲ್ಪನಾಗ ಇಲ್ಲಡೆ ಭೂತ ಮಲ್ಪನ ಚುಚೂರ ಆಜುಬಾಜು ಲಡೆ ಅಂಡಲೆ ಅವಿನ ಮತ್ತೆ ಸೈಸ್ ಒಂದು ನೆರಿ ಅಡ್ಡಲ ಕೇನ್ನೊಂದು ಮಾತ ಪ್ರತಿ ಇಲ್ಲಮ್ಮ ಇತ್ತಿನಾನಿ ಎಂಗುಲ್ಲ ಪ್ರತಿ ವರ್ಷ ಎಂಗಲ್ಲ ಇಲ್ಲದ ನಾಗನ ಕೆಲಸ ಹಾಕೊಂಡು ದೈವದ ಕೆಲಸ ಹಾಕೊಂಡು ನಾನಿ ಮಾತ ಓಲೋಲಿ ಇತ್ತಿನ ಮತ್ತೆ ಬರ್ಪಿರಾನಿ ಅವು ಫಿಕ್ಸ್ ಒಂದು ಡೇಟ್ ಉಪ್ಪುನು ಅಂಚೆ ನೀನಿತ ಮಾತೆಲ್ಲ ನಮ್ಮ ಕೂಡ್ದು ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಭಾರಿ ಶೋಕುಡು ಮಲ್ತೊಂದು ಭಾರಿ ಸಂತೋಷ ಒಂದು ಏಪಲ ನಿರಂತರ ನಡತೊಂದು ಪಡು ನಮ್ಮ ನಮ್ಮಿನಂಚಿನ ನಾಗಬೆರ್ಮೆರಾಡು ದೇವದೇವರು ಮಾತೆಲ್ಲ ಶಕ್ತಿ ಕೊರಡು ಪಿದವರು ಇತ್ತಿನಗಳು ಮಾತ ದುಡ್ಡಿತ್ತಿನ ಪೂರ ನಡಪು ಸಂಪಾದನೆ ಇಚ್ಚಿಂದ ಊಲಜಿ ಮಾತೆರೆಲ್ಲ ಸಂಪಾದನೆ ಆರೋಗ್ಯಲ ಕೊರಡು ಬಂದು ದೇವಡೆ ಅನ್ನ ನಟ್ಟು ಸಂದರ್ಭಡು ಒಂದು ವಿಶ್ವಬಂಟನ ಅಧ್ಯಕ್ಷ ಆಗಿ ಪಕ್ಕ 1 ವರ್ಷ ಆದ್ರೆ 1 ವರ್ಷಡು ಸಾಧಾರಣ 33 ವರ್ಷಡು ದಾಲ ಕೆಲಸ ಹೊಂದಿತ್ತು ಜಾಯ್ಟ್ ಈತ ಬೊಂಬೆ ಪೂರ ದಾನಿನಾಗಲ್ಲ ಮಾತಾಡಲು ದೊಡ್ಡ ಹುಟ್ಟು ಮಲ್ತದೆ ಇನ್ನು ಒಂಜಿ ಸ್ಕೀಮ್ ಮಲ್ತೆ ಪಂಡ ಕುಂದಾಪುರ ಬತ್ತಿನ ಸುಳ್ಯ ಪುತ್ತೂರು ಮುಟ್ಟ ಬಡತನದ ಏರು ಬಂಟೇರ್ನ ಇಲ್ಲಿ ಮುಳಿತಿಲ್ಲುಂಡ ಆಗಲೇ ಒಂಜಿ ಒಡಿಲ್ದು ಇಲ್ಲಿ ಮಲ್ತು ಪ್ರತಿ ಒಂಜಿ ಜೀವನ ಒಳ್ಳೆ ಎಂಗ್ಲು ತೂತ ಕಿನ್ನೀರ್ದಿಂಚಿ ಬಂಗ ಮನುಷ್ಯ ಒಂಜಿ ಇಲ್ಲು ಒಂಜಿ ಇಜ್ಜಿಂದಂಡ ಬೇತೆ ಒಂಜಿ ಕುಲ್ಲರ ಇಲ್ಲು ನಿರ್ಮಲದ ಇತ್ತಂಡ ಬರೆಯಲು ಬರ್ಸ ಬಂದಾಗ ಪ್ಲಾಸ್ಟಿಕ್ ತೊಟ್ಟೆ ಆ ಪತ್ರ ಪಾಡ್ದು ಅವು ತೋರ್ದು ಅಂಚಿನ ಪರಿಸ್ಥಿತಿ ಎರೆಗ್ಲ ವಾ ಬಂಟಾಗ್ಲು ಉಪ್ಪರಲ್ಲಿ ದ್ಯಾಬ್ ಉಪ್ಪರ ಬಲಿವನ ನಮ್ಮ ಈತ ಯಾಕಟ್ ಬಂಡೇರಲ್ಲ ನಮ್ಮ ಈತ ಗೌಜಿ ಗದ್ದಲುಡು ಮದ್ಮೆ ಮಲ್ಪ ಮಾದ್ರೆಂಗ್ ಮಲ್ಪ ಪೂರ ಮಲ್ಪ ಐಕ್ ಒಬ್ಜೆಕ್ಷನ್ ಮಲ್ಪರಲ್ಲ ಆಪುಜಿ ಕೆಲವರು ಬಂದ್ಪೇರವು ಎಂಕಲ್ನ ಖುಷಿಗೆ ಮಲ್ಪನ ಎಂಕಲ್ ಜೋಕುಲಿಗೆ ಮಲ್ಪುನ ಅವಿ ಇಯರ್ಲ ಒಬ್ಜೆಕ್ಷನ್ ಮಲ್ಪರ ಆಪುಜಿ ಐತ ಬಗ್ಗೆ ಎಂಗುಲು ನಾರಾಯಣ ಶೆಟ್ಟಿ ಮತ್ತೆ ಇರ್ತೀರಿ ಪೂನೋಡು ಭಾರಿ ಮಲ್ಲ ಒಂಜಿ ಪೂನ ಬಣ್ಸಂಗದ ಬಿಲ್ಡಿಂಗ್ ಓಪನಿಂಗ್ ಎಂಗ್ಲ ಐತ ವಿಷಯ ಭಾರಿ ತರ್ಕ ಮಲ್ತ ಐಕೆ ಲಾಸ್ಟಿಗೆ ಆಯ್ತು ಮತ್ತೆ ಬರ್ತನೆ ಜ್ಯೋತಿಷ ಕೇಂದ್ರದಲ್ಲಿ ಜಾತಕ ತುವರಲ್ಲಿ ಏತೋ ಬುಡ್ದು ಹೋಗ್ತುಂಡು ಜಾತಕ ತುವಂದಿನ ಮದ್ಮೆ ಆಯ್ತು ಭಾರಿ ಲಾಯ್ಕಡುಗ್ಲೇರಿ ಅಂಚಿನ ಮತ್ತೆ ಪ್ರಸ್ತಾವ ಮಸ್ತ್ ಬೈದನು ಅದಾಗ ಲಾಸ್ಟ್ ಒಂದು ಜಡ್ಜ್ಮೆಂಟ್ಗೆ ಏನು ನಡಬತ್ತೀನಿ ಏನು ಬಂಡೆ ಮಾತೆರ್ಲ ತಿರಿದಿನಗಳು ಏರ್ಲ ಪಂಪಿಲ್ಲ ಕಜ್ಜಿ ಏರ್ಲ ದುಡ್ಡುಗೂ ಖರ್ಚು ಮಲ್ಪನಕ್ಕಿಲ್ಲ ಅಕಲ್ನೇ ದುಡ್ಡು ಅಕಲ್ನ ಕಷ್ಟವಾಯ್ದ ದುಡ್ಡು ಅಂಡ್ ಐಟು ಒಂತೆ ಎನ್ನ ರಿಕ್ವೆಸ್ಟ್ ಎನ್ನ ಲೀಲ ಒಂದು ಚೂರು ಪಿದ ಇವತ್ತು ಎನ್ನ ರಿಕ್ವೆಸ್ಟ್ 1% ನಮ್ಮ ಈ ಬಂಗದ ಜನಗಳಿಗೆ ಆ ಥರ ಒಂಜಿ ಚೂರು ಕೊರ್ಲೆ ಒಂಜಿ 10 ಲಕ್ಷ ಖರ್ಚು ಹಾಕೊಂಡು ಒಂಜಿ 50,000 ರೂಪಾಯಿ ನಿಗುಲು ಒಂಜಿ ಜಾಗತಿಕ ಬಂಡರ ಸಂಘ ಆಡು ಫೆಡರೇಷನ್ಗೆ ಆಡು ಊರದ ಬಂಡ ಸಂಘ ಆಡು ಕೆಲಸ ಮಲ್ಪನಾಗಲಿ ತೂದು ಕೊರ್ಲೆ ಅವು ಧಾರ್ಮಿಕ ಪ್ರವಚನ ಕುರ್ನಂಚಿನ ವಾಗ್ಮಿ
ಕಾಪಾಡುವುದು ಬಂಡದ ನಾಗದೇವರಿಡಲ ನಾಗದೇವರಿಗೆ ಆಶ್ರಯ ಕುರಿತಿತ್ಯ ಗ್ರಾಮದೇವರಾಜಿತ್ಯ ದೇವರಿಡಲ ನಮ್ಮ ಪ್ರಾರ್ಥನೆ ಮಾತ್ರವನ್ನು ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವಸ್ತಾಂಗಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಅವನಗ ಅಂಜಿತ್ತಿನವಳು ಮಂಡಲ ಮಹೋತ್ಸವದ ಪೂರ್ವಭಾವಿಯಾದ ಮುರಾನಿ ಸಾಗಾಡದೆ ವಾಸ್ತು ಪ್ರಕ್ರಿಯಾದಳು ಮಂಟಪ ಸಂಸ್ಕಾರ ಆದಳು ಅಂಜನೆ ಇರಿದ ಕಾಂಡದ ಪೊಟ್ಟುಡು ದೇವರಿಗೆ ಬೊಡಾಂಜಿತಿ
ಆ ಸಾನ್ನಿಧ್ಯ ಅಭಿವೃದ್ಧಿಗೆ ಬೋಡಾಂಜಕ್ಕೆ ಆ ತವನ ಕಲಶಾಭಿಷೇಕಾದಿಗಳು
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.